ಎಲ್ಲರಿಗೂ ಜೈ ಶ್ರೀರಾಮ್. ಒಂದು ಸಂತೋಷದ ಸಂಭ್ರಮದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕಾರಣ ದೀಪಾವಳಿ. ಹಳ್ಳಿಯಲ್ಲಿ ಈ ಒಂದು ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾಯಿರ್ತೇವೆ. ನಿನ್ನೆ ದಿವಸ ರಾತ್ರಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ 500 ವರ್ಷಗಳ ನಂತರ ನಿರಂತರ ಹೋರಾಟದ ಫಲಶ್ರುತಿಯಾಗಿ ನಿರ್ಮಾಣಗೊಂಡಿರುವಂಥ ಅಯೋಧ್ಯೆಯ ರಾಮ ದೇವಸ್ಥಾನ, ರಾಮ ಮಂದಿರದ ಎದುರಿನಲ್ಲಿ ಸುತ್ತಲಿನಲ್ಲಿ 27 ಲಕ್ಷದ ಹಣತೆಗಳನ್ನು ಹಚ್ಚುವಂಥ ಒಂದು ದೊಡ್ಡ ಕಾರ್ಯಕ್ರಮ, ಒಂದು ಗಿನ್ನಿಸ್ ದಾಖಲೆ ಅಂತಂದರು. ಅಂಥ ಒಂದು ದೊಡ್ಡ ಕಾರ್ಯಕ್ರಮ ನಿನ್ನೆ ದಿವಸ ಆಗಿದೆ. ಹಣತೆಗಳ ಹಬ್ಬ ಇದು. ದೀಪಗಳ ಸಾಲು ದೀಪಾವಳಿ ಅಂದರೆ ಅದು ಸಾಲು ಅಂತ ಲೆಕ್ಕ. ಅಂಥ ದೀಪಾವಳಿ ಹಬ್ಬವನ್ನು ಈ ಒಂದು ಹಳ್ಳಿಯಲ್ಲಿ ಚೈತನ್ಯಪೂರ್ಣವಾದಂಥ ಕಾರ್ಯದ ಹಿನ್ನೆಲೆಯಲ್ಲಿ ಅವನ ಜೊತೆಯಲ್ಲಿರುವಂಥ ಸಣ್ಣ ಪುಟ್ಟ ಮೀಸೆ ಕೂಡ ಬರಲಿಲ್ಲ ಅನೇಕರಿಗೆ. ಅಂಥ ಹುಡುಗರೆಲ್ಲ ಸೇರಿಕೊಂಡು ಒಂದು ದೇಶಭಕ್ತಿಯ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಒಂದು ಸಂದರ್ಭ ಇವತ್ತು. ಅದರ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಎಲ್ಲ ಶ್ರದ್ಧೆಯ ತಾಯಂದರೆ, ಆದರಣೀಯ ಗೌರವಾನ್ವಿತ ಬಂಧುಗಳೇ, ನರಕ ಚತುರ್ದಶಿ ಮತ್ತೊಮ್ಮೆ ನಮಗೆ ರಾಕ್ಷಸಿ ಶಕ್ತಿಯ ಮೇಲೆ ದೈವಿ ಶಕ್ತಿಯ ಗೆಲುವಿನ ಸಂಕೇತ. ಅದು ರಾವಣನನ್ನು ಕೊಂದ ಮೇಲೆ ಬಂದಿರುವಂಥ ದಿನ ಅಂತಲೂ ಹೇಳ್ತಾರೆ. ಅಂಥ ಒಂದು ಪವಿತ್ರವಾದಂಥ ದಿವಸ ಎಲ್ಲ ಹಂತದಲ್ಲಿ ಎಲ್ಲ ಸಂದರ್ಭದಲ್ಲಿ ಕೂಡ, ಮನೆಯಲ್ಲಿ ಕೂಡ, ಊರೂರಿನಲ್ಲಿ ಕೂಡ ದೀಪಗಳನ್ನು ಹಚ್ಚಿ ಸಂಭ್ರಮಿಸುವಂಥ ಒಂದು ಕಾಲಘಟ್ಟ ಇದು. ದೀಪ ಜ್ಞಾನದ ಸಂಕೇತ. ಅದು ದೀಪ ಎಲ್ಲರಿಗೂ ಬೆಳಕು ತೋರಿಸುವಂಥದ್ದು. ಅದು ಅದಕ್ಕೋಸ್ಕರ ಕೆಟ್ಟದರ ಮೇಲಿನ ಒಂದು ಶ್ರೇಷ್ಠವಾದಂಥ ಗೆಲುವು, ಆ ಗೆಲುವನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಕಾಲಘಟ್ಟ ಇದು. 4 ದಿವಸ ಈ ಕಾರ್ಯ ನಡೀತದೆ. ಇದರಲ್ಲಿ ಗೋಪೂಜೆ ಇದೆ, ಭೂಮಿ ಪೂಜೆ ಇದೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ಎಲ್ಲವನ್ನು ನೆನಪು ಮಾಡಿಕೊಳ್ತೇವೆ. ಅಂಗಡಿ ಪೂಜೆ ಕೂಡ ಮಾಡ್ತೇವೆ, ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತೇವೆ ನಾವು. ನೆನಪಿಟ್ಟುಕೊಳ್ಳಿ, ಭೂಮಿ ಪೂಜೆಯನ್ನು ಅಂದರೆ ನಮ್ಮ ಸಂಬಂಧ ಭೂಮಿಯ ಜೊತೆಯಲ್ಲಿ ಏನಿದೆ ಅಂತ ಹೇಳುವುದನ್ನು ನೆನಪು ಮಾಡಿಕೊಳ್ತೇವೆ. ಲಕ್ಷ್ಮಿಯ ಜೊತೆಯಲ್ಲಿರುವಂಥ ಸಂಬಂಧವನ್ನು ನೆನಪು ಮಾಡಿಕೊಳ್ತೇವೆ. ಗೋವಿನ ಜೊತೆಯಲ್ಲಿರುವಂಥ ಸಂಬಂಧವನ್ನು ನೆನಪು ಮಾಡಿಕೊಳ್ತೇವೆ ನಾವು. ಅದೆಲ್ಲವೂ ನಮಗೆ ನಮ್ಮ ಜೀವನಕ್ಕೆ ಶಕ್ತಿಯಾಗಿ ನಿಂತಿರುವಂಥದ್ದು. ಅದಕ್ಕೋಸ್ಕರ ಹೇಳ್ತಾನೆ, ಹಿಂದೂ ಅಂದರೆ ಭಾರತದ ಒಂದು ಅವಿಭಾಜ್ಯ ಒಂದು ಅಂಗ. ಅವನನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅವನು ಮತ್ತು ಭೂಮಿ ಒಂದು ಅವಿನಾಭಾವ ಸಂಬಂಧ ಇರುವಂಥ ಒಂದು ಸಂದರ್ಭ. ಹಿಂದೂಗಳು ನೆನಪಿಟ್ಟು ನೋಡಿ ನೀವು, ಈ ಭೂಮಿಯನ್ನು ತಾಯಿ ಅಂತ ಪೂಜೆ ಮಾಡ್ತಾರೆ. ಈ ಭೂಮಿಯನ್ನು ಮಾತೃಭೂಮಿ ಅಂತ ಹೇಳ್ತಾರೆ. ಈ ಭೂಮಿಯನ್ನು ದೇವಭೂಮಿ ಅಂತ ಹೇಳ್ತಾರೆ. ಈ ಭೂಮಿಯನ್ನು ವೇದಭೂಮಿ ಅಂತ ಹೇಳ್ತಾರೆ. ಈ ಭೂಮಿಯನ್ನು ಸ್ವರ್ಣಭೂಮಿ ಅಂತ ಹೇಳ್ತಾರೆ. ಎಲ್ಲ ಮುಖದಲ್ಲಿ ನಾವು ಯೋಚನೆ ಮಾಡಿದರೂ ಈ ಭೂಮಿಗೂ ನಮಗೊಂದು ವಿಶೇಷವಾದಂಥ ನಂಟು ಸಂಬಂಧಗಳು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಭೂಮಿಯನ್ನು ಪೂಜೆ ಮಾಡ್ತೇವೆ ನಾವು. ಎಲ್ಲರಿಗೂ ಗೊತ್ತು, ನಾವು ಕೃಷಿಕ ಗದ್ದೆ ಕೆಲಸಕ್ಕೆ ಹೋಗಬೇಕಾದ್ರೂ ಭೂಮಿ ಪೂಜೆ ಮಾಡಿಯೇ ಮುಂದಕ್ಕೆ ಹೋಗೋದು. ನಾವು ಯಾವುದಾದ್ರು ಒಂದು ಕಾರ್ಯಕ್ರಮ, ಒಂದು ಕಟ್ಟಡ ಕಟ್ಟಬೇಕಾದರೆ ಒಂದು ಶಂಕುಸ್ಥಾಪನೆ ಅಂತ ಮಾಡ್ತೇವೆ. ಶಂಕುಸ್ಥಾಪನೆ ಅಂದರೆ ಅದು ಕೊಟ್ಟು ಪಿಕಾಸ ಹಿಡಿದು ನಾವು ಅದನ್ನು ಅಗಿತೇವೆ. ತಾಯಿ, ನಿನಗೆ ನಾನು ನೋವು ಮಾಡ್ತಾಯಿದ್ದೇನೆ, ಅದರ ಅನಿವಾರ್ಯವಾದಂಥ ಒಂದು ಸಂದರ್ಭ, ನೀನು ನನಗೆ ಕ್ಷಮೆ ಕೊಡು ಮತ್ತು ಆಶೀರ್ವಾದ ಮಾಡು, ಇದು ನಿರ್ವಿಘ್ನವಾಗಿ ಈಗ ಕಟ್ಟಡ ಪೂರ್ತಿ ಆಗಲಿಕ್ಕೆ ಅಂತ. ಅಂಥ ಸಂಬಂಧ ನಮಗೆ ಈ ದೇಶದ ಜೊತೆಯಲ್ಲಿರುವಂಥದ್ದು. ಅದಕ್ಕೋಸ್ಕರ ಈ ದೇಶದ ಮಗ ಯಾರು ಅಂತ ಕೇಳಿದರೆ ಅವನು ಹಿಂದುವೆ, ಅವನು ಬೇರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿರುವಂಥ ಕಲ್ಲು ಯಾವುದಿದೆ,
ಅದು ಯಾವುದೋ ಮೆರವಣಿಗೆ ಮೇಲೆ, ಮನೆ ಮೇಲೆ, ವ್ಯಕ್ತಿಗಳ ಮೇಲೆ ಬಿಸಾಡಲಿಕ್ಕೋಸ್ಕರ ಇರುವಂಥದ್ದಲ್ಲ. ಆ ಕಲ್ಲಿನಲ್ಲಿ ನಾವು ದೇವರನ್ನು ನೋಡ್ತೇವೆ ಅಂತ. ಇಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ದೇವರ ಮೂರ್ತಿಯನ್ನು ಆ ಕಲ್ಲಿನಲ್ಲಿ ಕಂಡು ಅದನ್ನು ಕೆತ್ತಿ ಅದನ್ನೇ ಆರಾಧನೆ ಮಾಡುವಂಥ ಒಂದು ಸಂದರ್ಭ ನಮ್ಮ ಹತ್ರ ಇರುವಂಥದ್ದು. ಈ ದೇಶದಲ್ಲಿ ನದಿಗಳಿದೆ, ಅದು ಕೂಡ ನಮಗೆ ದೇವರ ಸಮಾನ. ಮೊನ್ನೆ 17ನೇ ತಾರೀಕಿಗೆ ಕಾವೇರಿ ಸಂಕ್ರಮಣ ಆಯಿತು. ಕಾವೇರಿ ಉಗಮ ಆಗುವಂಥ ಸಂದರ್ಭ ಅದು. ಸಾವಿರಾರು ಜನ ಸೇರಿದ್ರು, ಅಲ್ಲಿ ನಿಲ್ಲಿಗೆ ಜಾಗನೇ ಇಲ್ಲ. ಯಾಕೆ ಸೇರಿದ್ರು ಅಂತ ಕೇಳಿದರೆ, 1 ಗಂಟೆ ಮಧ್ಯಾಹ್ನ 1:14 ಕಾವೇರಿ ಚಿಮ್ಮುತ್ತಾಳೆ ಅಂತ. ಚಿಮ್ಮಿದಾಗ ಏನು ಅಂತ ಕೇಳಿದರೆ, ಒಂದು ಬಿಂದು ಆದರೂ ನನ್ನ ತಲೆಗೆ ಬೀಳಲಿ, ನನ್ನ ಮೈಗೆ ಬೀಳಲಿ, ಅಥವಾ ನನ್ನ ನಾಲಿಗೆಗೆ ಬೀಳಲಿ, ನನ್ನ ಜೀವನ ಸಾರ್ಥಕ ಆಗ್ತದೆ ಅಂತ. ನಾವು ಅದನ್ನು ಎಲ್ಲ ನದಿಗಳನ್ನು ಕಾಣ್ತೇವೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು, ಸ್ನಾನ ಮಾಡಬೇಕಾದ್ರೆ ಚೆಂಬಿನಲ್ಲಿ ನೀರು ಹಾಕಬೇಕಾದ್ರೆ ಹೇಳ್ತಾ ಇದ್ದದ್ದೇನು ಅಂತ ಕೇಳಿದರೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು ಅಂತ. ಅಂದರೆ ಈ ನೀರಿನಲ್ಲಿ ಆ ಎಲ್ಲ ನದಿಗಳು ಅದರ ಪವಿತ್ರವಾದಂಥ ತೀರ್ಥ ಇದೆ, ಅದರಿಂದ ನಾನು ಪವಿತ್ರನಾಗ್ತೇನೆ ಅಂತ. ನಾವು ನೋಡಿದ್ದೆ ಹಾಗೆ. ಬೆಟ್ಟಗಳಿದೆ, ಬೆಟ್ಟಗಳನ್ನು ಹಾಗೆ ನೋಡಲಿಲ್ಲ ನಾವು. ಹಿಮಾಲಯ ಇದೆ. ದುರ್ದೈವದಿಂದ ಇಂಗ್ಲೀಷರ ಒಬ್ಬ ಸರ್ವೇಯರ್ ಅದನ್ನು ಅಳ್ದಂತೆ. ಅದಕ್ಕೋಸ್ಕರ ಅವನ ಹೆಸರಿಟ್ಟರು ಮೌಂಟ್ ಎವರೆಸ್ಟ್ ಅಂತ. ಒಬ್ಬ ಯಾರೋ ಒಂದು ಸರ್ವೇಯರ್ ಬಂದು ಎಳ್ದ ಅಂತ ಹೇಳಿದ್ರೆ ಅವನ ಹೆಸರು ಇಡುದ. ಅದು ಸಾವಿರ ವರ್ಷದಿಂದ ಅದು ಈಶ್ವರನ ವಾಸಸ್ಥಾನ ಅದು. ಅದಕ್ಕೋಸ್ಕರ ಹಿಂದೆ ಒಂದು ಪಕ್ಷದವರು ಒಂದು ಹೇಳ್ತಾಯಿದ್ರು, ಗೌರೀಶಂಕರ ಕೇದಾರ ಭಾರತ ದೇಶಕ್ಕೆ ಆಧಾರ ಅಂತ. ನೀನು ಇಡೀ ನಮ್ಮ ದೇಶವನ್ನು ರಕ್ಷಿಸುವನು ನೀನು ಅಂತ. ಅದಕ್ಕೋಸ್ಕರ ಆ ಪರ್ವತವನ್ನು ನಾವು ದೇವರ ಆವಾಸ ಸ್ಥಾನ ಅಂತ ಹೇಳ್ತೇವೆ. ತಿರುಪತಿ ತಿಮ್ಮಪ್ಪ ಇದ್ದಾನೆ. ತಿರುಪತಿ ತಿಮ್ಮಪ್ಪ ಕೂಡ ಅವನನ್ನು ಹೇಳಬೇಕಾದ್ರೆ 7 ಬೆಟ್ಟಗಳ ರಾಜ ಅಂತ ಹೇಳ್ತೇವೆ ನಾವು. ಅಂದರೆ ಇಲ್ಲಿ ನೋಡ್ತಾ ಇರುವಂಥ ಪರ್ವತಗಳು ಕೂಡ ಅದು ದೈವ ಸಂಕಲ್ಪವಾಗಿ ಬಂದಿರುವಂಥದ್ದು ನಮಗೆ ಅಂತ. ಎಲ್ಲದರಲ್ಲಿ ಕೂಡ ಒಂದು ದೈವತ್ವ ಕಾಣ್ತಾ ಇರುವಂಥ ಜನ ನಾವು. ಈಗ ಇಲ್ಲಿ ಗೋಪೂಜೆ ಮಾಡ್ತೀವಲ್ಲ, ಗೋವು ಅಂದರೆ ನಮಗೆ ತಾಯಿ ಅಂತ. ನಮಗೆ ಜನ್ಮ ಕೊಟ್ಟೊಬ್ಬಳು ತಾಯಿ ಇದ್ದಾಳೆ. ಆ ತಾಯಿ 9 ತಿಂಗಳು ನಮ್ಮನ್ನು ಹೊತ್ತು ಹೆತ್ತು ಸಾಕಿದಂಥವಳು ಅವಳು. ಅದರಲ್ಲಿ 2 ಮಾತಿಲ್ಲ. ತಾಯಿಗಿಂತ ಮಿಗಿಲು ಯಾರಾದರೂ ಜಗತ್ತಿನಲ್ಲಿದ್ದಾರೆ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ತಾಯಿಯೇ ಅತ್ಯಂತ ಸರ್ವಶ್ರೇಷ್ಠ. ಈ ಫೋಟೋ ತೆಗೆಯುವಾಗ ಅದನ್ನು ಲೈಟ್ ಹಾಕಿದಾಗ ನಮ್ಮ ಎದುರಿರುವಂಥ ವ್ಯಕ್ತಿಯ ಒಂದು ಚಿತ್ರ ಅದರ ಪರದೆಯಲ್ಲಿ ಬರ್ತದೆ, ನೀವು ಗಮನಿಸಿರ್ಬೋದು. ಹಾಗೆ ನಮ್ಮ ಕಣ್ಣಿನಲ್ಲಿ ಒಂದು ಪರದೆ ಇದೆ. ಆ ಪರದೆಯಲ್ಲಿ ಮೊದಲನೇ ಚಿತ್ರ ಯಾರ್ದು ಬಿದ್ದದ್ದು ಅಂತ ನೆನಪು ಮಾಡಿದ್ದೇವೆ ಯಾವಾಗ ನಾವು? ಯಾರ್ದು ಬಿದ್ದದ್ದು? ನನ್ನ ಅಮ್ಮಂದೇ ಬಿದ್ದದ್ದು. ನಾನು ನನ್ನ ಅಮ್ಮನೇ ಮೊದಲು ನೋಡಿರುವಂಥದ್ದು. ನಾನು ಆ ಪರದ ಮೇಲೆ ನನ್ನ ಅಮ್ಮನೇ, ಅವಳಿ ಚಿತ್ರ. ನಮ್ಮ ನಾಲಿಗೆ ಇಷ್ಟೆಲ್ಲ ಮಾತಾಡ್ತದೆ. ಮೊದಲನೇ ಶಬ್ದ ಬಂದಿರೋದು ಅಮ್ಮನೇ ನಮಗೆ. ಆಮೇಲೆ ಬೇರೆ ಎಲ್ಲ ಶಬ್ದಗಳು ಸೇರಿಕೊಂಡಿದೆ. ಮೊದಲು ನಮಗೆ ತುತ್ತು ಕೊಟ್ಟದ್ದು ಮತ್ತು ಮುತ್ತು ಕೊಟ್ಟದ್ದು 2 ಅಮ್ಮನೇ. ನಮಗೆ ಸಂಸ್ಕಾರಗಳನ್ನು ಹೇಳಿಕೊಟ್ಟವಳು ಅಮ್ಮನೇ. ನಮ್ಮ ತಪ್ಪನ್ನು ತಿದ್ದಿದವಳು ಅಮ್ಮನೇ. ನಮಗೆ ಹಾಲನ್ನು ಕೊಟ್ಟವಳು ಅಮ್ಮನೇ, ಜೇನನ್ನು ಕೊಟ್ಟವಳು ಅಮ್ಮನೇ. ನಮಗೆ ಎಲ್ಲ ರೀತಿಯಲ್ಲಿ ದೇವರ ಸಮಾನ. ಅದಕ್ಕೋಸ್ಕರ ನಮ್ಮ ಪಾಠಪುಸ್ತಕಗಳಲ್ಲಿ ಹಿಂದೆ, ಈಗ ಬಿಟ್ಟುಬಿಡಿ, ಈಗ ಇಂಗ್ಲೀಷ್ ಮಾಧ್ಯಮ ಆಗಿದೆ, ಎಲ್ಲ ಉಲ್ಟ ಪಲ್ಟಾಗಿದೆ. ಯಾರು ಮೊದಲನೇ ದೇವರು ಅಂತ ಕೇಳಿದರೆ ಯಾವುದೋ ಮಾಲಿಂಗೇಶ್ವರನೋ ಉಳಿದವರು ಹೇಳಿಲ್ಲ ನಮ್ಮ ಹಿರಿಯರು. ಮೊದಲನೇ ದೇವರು ಯಾರು ಅಂತ ಕೇಳಿದರೆ ಮಾತೃದೇವೋಭವ ಅಂತ. ಅದಾದ ಮೇಲೆ ಪಿತೃದೇವೋಭವ, ಅದಾದ ಮೇಲೆ ಗುರುದೇವೋಭವ, ಅದಾದ ಮೇಲೆ ಅತಿಥಿ ದೇವೋಭವ. ಮೊದಲನೇ ದೇವರು ಯಾರು ಅಂತ ಕೇಳಿದರೆ ತಾಯಿ ಅಂತೆ. ಅವಳಿಂದ ನಾವು ಬದುಕಿದ್ದೇವೆ ಅಂತ. ಅಂಥ ಶ್ರೇಷ್ಠ ತಾಣದಲ್ಲಿ ಇಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ನೋಡ್ತೇವೆ ನಾವು. ಇಲ್ಲಿ ಯಾರೊಬ್ಬಳು ಒಂದು 4 ವರ್ಷದ 5 ವರ್ಷದ 6 ವರ್ಷದ ಮಗು ಇಲ್ಲಿ ಹೋಗಿದರೆ ನಾನು ಅವಳ ಹತ್ರ ಕೇಳ್ತೇನೆ, ಅಮ್ಮ ನಿನ್ನ ಹೆಸರೇನು ಅಂತ. ಅವಳು ನನ್ನ ಅಮ್ಮ ಅಲ್ಲ. ಅವಳು ಇವತ್ತಿನ ವಿಜ್ಞಾನ ಯುಗದಲ್ಲಿ ನೋಡಿದರೆ ಅಮ್ಮ ಅಲ್ಲ ಅವಳು. ಆದರೆ ಆ ಮಗುವಿನಲ್ಲಿ ತಾಯ್ತನವನ್ನು ಕಾಡುವಂಥ ಭಾವನಾತ್ಮಕ ಸಂಗತಿ, ಆಧ್ಯಾತ್ಮಿಕ ವಿಚಾರ ಅದು ನಮ್ಮದು. ಅದಕ್ಕೋಸ್ಕರ ಹೆಣ್ಣು ಅಂತ ಹೇಳಿದರೆ ಅವಳು ದೇವತೆ ಅಂತ ಲೆಕ್ಕ.
ನಿಮಗೆ ಗೊತ್ತಿದೆ ಎಲ್ಲ ಗೊತ್ತಿಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಜಯರಾಮರಾಯಗಳು ಹೋಗಿ ಕೂಡ ಇರುವಂಥ ದೇಶಗಳು ಸೇರಿಕೊಂಡು ಯಾವುದೇ ದೇಶದಲ್ಲಿ ಇರುವಂಥ ದೇವರು ಯಾರು ಅಂತ ಕೇಳಿದರೆ ಗಂಡಸರು ಮಾತ್ರ. ಭಾರತದಲ್ಲಿ ಮಾತ್ರ ಹೆಣ್ಣು ಮಕ್ಕಳು ದೇವರುಗಳಾಗಿದ್ದಾರೆ. ಇಡೀ ಜಗತ್ತಿನಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಹೆಣ್ಣು ಮಕ್ಕಳಿದ್ದಾರೆ, ಅದು ಭಾರತದಲ್ಲಿ ಮಾತ್ರ. ಇನ್ನು ಯಾವುದೇ ದೇಶದಲ್ಲಿ ಹೆಣ್ಣು ಮಕ್ಕಳು ದೇಶಕ್ಕೋಸ್ಕರ ಹೋರಾಟ ಮಾಡಲಿಲ್ಲ. ಅದು ಝಾನ್ಸಿ ರಾಣಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, 500ನೇ ವರ್ಷವನ್ನು ಆಚರಣೆ ಮಾಡ್ತಾ ಇರುವಂಥ ನಮ್ಮ ಕರಾವಳಿಯ ಹೆಮ್ಮೆಯ ಮಗಳು ಹಬ್ಬಕ್ಕೆ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಅಂತ ನೂರಾರು ಜನ ತಾಯಂದರು ದೇಶಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಬರೇ ಮನೆಯಲ್ಲಿ ಸಟ್ಟುಗೆ ಹಿಡ್ಕೊಂಡು ಅಡಿಗೆ ಮಾತ್ರ ಮಾಡಿದ್ದಲ್ಲ, ದೇಶಕ್ಕೋಸ್ಕರ ಬದುಕಿದಂಥವರು. ಒನಕೆ ಓಬವ್ವನ ಕತೆ ಹೇಳ್ತಾರಲ್ಲ, ಒನಕೆ ಓಬವ್ವ ಅವಳ ಗಂಡ ಚಿತ್ರದುರ್ಗ ಕೋಟೆಯನ್ನು ನೋಡಿಕೊಂಡಿದ್ದವನು, ಕೆಲಸಗಾರ. ಒಂದು ದಿವಸ ಅವನು ಬೆಳಿಗ್ಗೆ ಉಪಹಾರ ಮಾಡಿ ಹೋಗ್ತಾನೆ, ಮಧ್ಯಾಹ್ನ ಊಟಕ್ಕೆ ಬರ್ತಾನೆ. ಊಟಕ್ಕೆ ಬಂದಿದ್ದ, ಊಟ ಬಂದ ತಕ್ಷಣ ಅವಳು ಗಂಡನನ್ನು ಹೋಗಿ ಅಲ್ಲಿ ಕೂತ್ಕೊಳಿಸಿ ಅಡಿಗೆ ಮಾಡಿದ್ದನ್ನು ಬಡಿಸಿ ಅವಳು ಹೊರಗೆ ಬರಬೇಕಾದರೆ ಆ ಕೋಟೆ ಕೆಳಗಿನಿಂದ ಮುಸಲ್ಮಾನ್ ಸೈನಿಕರು ಶತ್ರುಗಳು ಮೇಲಕ್ಕೆ ಬರೋದು ಕಂಡಿತು. ಇವಳಿಗೆ ಗಾಬರಿ ಆಯಿತು. ಗಾಬರಿಯಾಗಿ ಓಡಿದ್ಲು ಇವಳು. ಓಡಿ ಹೋಗಿ ಒಳಗೆ ನೋಡಿದರೆ ಅವನು ಊಟ ಮಾಡ್ತಾಯಿದ್ದಾನೆ. ನಮ್ಮ ಸಂಸ್ಕಾರ ಹೇಗೆ ಅಂತ ಕೇಳಿದರೆ ಊಟ ಮಾಡುವವರನ್ನು ಏಳಿಸಲಿಕ್ಕಿಲ್ಲ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಕೆಳಗೆ ಬಂದು ನೋಡಿದರೆ ಸೈನಿಕರು ಮೇಲೆ ಮೇಲೆ ಬಂದು ಆಯಿತು ಆ ಸೈನಿಕರು. ಅದಕ್ಕೋಸ್ಕರ ಸೆರಗನ್ನು ಸೊಂಟದಲ್ಲಿ ಕಟ್ಟಿ ಅಲ್ಲೇ ಇದ್ದಂಥ ಒಂದು ಒನಕೆ ಹಿಡ್ಕೊಂಡು ಬಂದಂಥ ಶತ್ರುಗಳು ಯಾರಿದ್ದಾರೆ ಅಂಥವ್ರ ತಲೆಯನ್ನು ಹೊಡಿತಾ ಬಂದಳು ಅಂತ ಹೇಳ್ತಾರೆ. ಅವಳಿಗೇನು ಇವತ್ತಿನ ಡಿಗ್ರಿ BA BCom BSc ಆಗಲಿಲ್ಲ, ಅವಳಿಗೆ ದೇಶಭಕ್ತಿಯಿಂದ ತುಂಬಿದ್ಲು ಅವಳು ಅಂಥ ತಾಯಂದರು ನಮ್ಮ ದೇಶದಲ್ಲಿ ಇದ್ದದ್ದು ಅಂತ. ಅದಕ್ಕೆ ಸರ್ಟಿಫಿಕೇಟ್ಗಳು ಬೇಡ, ಭಾವನೆಗಳು ಮಾತ್ರ ನಮಗೆ ಬೇಕಾಗಿರುವಂಥದ್ದು. ಅಂಥ ದೇಶವನ್ನು ರಕ್ಷಣೆ ಮಾಡಿದಂಥ ತಾಯಂದಿರಿದ್ದರೆ ಅದು ಭಾರತದಲ್ಲಿ ಮಾತ್ರ. ಅದಕ್ಕೋಸ್ಕರ ತಾಯಂದಿರ ಬಗ್ಗೆ ಇಷ್ಟು ಗೌರವ ಇರುವಂಥದ್ದು. ಆ ಗೌರವವೇ ನಾವು ಹಸುವಿಗೂ ಕೂಡ ಕೊಡ್ತಾ ಇರುವಂಥದ್ದು. ಗೋವು ಕೂಡ ತಾಯಿ ಎದೆ ಹಾಲು 1.5 ವರ್ಷನೋ, ಹಬ್ಬ ಅಂದರೆ 2 ವರ್ಷನೋ ಇರ್ಬೋದು. ಅದಾದ ನಂತರ ಜೀವನ ಪೂರ್ತಿ ನಮ್ಮನ್ನು ರಕ್ಷಣೆ ಮಾಡಿದ್ದು ತಾಯಿಯ ಎದೆ ಹಾಲು. ವಿಜ್ಞಾನಿಗಳು ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ತಾಯಿಯ ಎದೆ ಹಾಲಿನ ಹತ್ತಿರ ಇರುವಂಥ ಹಾಲು ಯಾವುದು ಅಂತ ಕೇಳಿದರೆ ಯಾವುದೋ ಪೌಡರ್ನ ಹಾಲಲ್ಲ, ಅದರ ಬದಲು ಗೋವಿನ ಹಾಲು. ಯಾವ ಗೋವು ಅಂತ ಕೇಳಿದರೆ ಅಲ್ಲಿ ಚಿತ್ರದಲ್ಲಿ ತೋರಿಸಿರೋವಂಥದ್ದು ಅದು ಸ್ವದೇಶಿ ಗೋವು. ಸುಮ್ಮನೆ ನಾವು ಹಾಲು ಹೆಚ್ಚು ಕೊಡ್ತದೆ ಅಂತ ಇನ್ಯಾವುದೋ ಒಂದು ನಾಲ್ಸ್ಟಿನೋ ಮತ್ತೊಂದು ಎಂಥದ್ದಂತೂ ಸಾಕ್ತಾ ಇದ್ದೇವೆ. ಆದರೆ ಇದರಲ್ಲಿರುವಂಥ ಔಷಧೀಯ ಒಂದು ಶಕ್ತಿ ಅದು ಇನ್ಯಾವುದರಲ್ಲಿ ಇಲ್ಲ. ಅದು ಅಂಥ ಗೋವು ಯಾವುದಿದೆ, ನೀನು ನನ್ನನ್ನು ಬದುಕಿಸಿದ್ದೀಯ, ಅದಕ್ಕೋಸ್ಕರ ನೀನು ನನಗೆ ತಾಯಿ ಇದ್ದಾಗೆ, ಅದಕ್ಕೋಸ್ಕರ ಗೋ ಮಾತೆ, ಅದಕ್ಕೋಸ್ಕರ ಗೋ ಪೂಜೆ ನಾವು ಮಾಡ್ತಾ ಇರುವಂಥದ್ದು. ಅಂದರೆ ಅಂಥ ಶ್ರೇಷ್ಠ ಸಂಗತಿಗಳನ್ನು ನಾವು ಇಲ್ಲಿ ಮಾಡ್ತಾ ಇರೋದು ಅಂತ. ಹೀಗೆ ಒಂದೊಂದು ಇದನ್ನು ಕೂಡ ಲಕ್ಷ್ಮಿ ಬಂದಿದ್ದಾಳೆ, ನಮಗೆ ಆರ್ಥಿಕವಾಗಿ ಶಕ್ತಿ ಕೊಟ್ಟಿದ್ದಾಳೆ, ಅದು ಸುಮ್ಮನೆ ಬಂದದಲ್ಲ ಅಂತ. ತಾಯಿ ನೀನು ದೇವಿಯ ರೂಪದಲ್ಲಿ ನನಗೆ ಬಂದಿದ್ಯಾ, ಎಲ್ಲರಿಗೆ ಎಲ್ಲ ಗೆಲುವನ್ನು ಕೊಡಲಿಲ್ಲ, ಎಲ್ಲಿ ಲಕ್ಷ್ಮಿ ಒಂದು ಕೂತಿದ್ದಾಳೋ ಅಲ್ಲಿ ನನಗೆ ಗೆಲುವು ಸಿಕ್ಕಿದೆ, ಅದಕ್ಕೋಸ್ಕರ ನಿನಗೆ ಪೂಜೆನೊಂದು ಅಂತ. ನಾವು ಒಂದೊಂದರಲ್ಲಿ ಕೂಡ ಒಂದು ಆಧ್ಯಾತ್ಮಿಕ ಸಂಗತಿಯನ್ನು ಜೋಡಿಸಿರುವಂಥದ್ದು ಅದು ಹಿಂದೂ. ಅದಕ್ಕೋಸ್ಕರ ಈ ದೇಶ ಯಾವುದು ಅಂತ ಕೇಳಿದರೆ ಅದು ಹಿಂದೂ ದೇಶನೇ, ಹಿಂದೂ ರಾಷ್ಟ್ರನೇ ಅದು. ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. ಹಿಂದೂಗಳಿಗೆ ಮಾತ್ರ ಈ ನಂಬಿಕೆ ಇರೋದು, ಹಿಂದೂಗಳಿಗೆ ಮಾತ್ರ ಈ ನಿಷ್ಠೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹಿಂದೂಗಳ ಜವಾಬ್ದಾರಿನ ದೊಡ್ಡದು. ದುರ್ದೈವದಿಂದ ಈ ಉತ್ಸವದ ಸಂದರ್ಭದಲ್ಲಿ ನಾವು ಖುಷಿ ಪಡುವಂಥದ್ದು ಪಟಾಕಿ ಬಿಟ್ಟು. ನಾನಿವತ್ತು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಒಬ್ಬಳು ತಾಯಿ ಬರೆದಿದ್ದಾಳೆ, ಪಟಾಕಿ ಅದು ಇವತ್ತು ಶುರುವಾದದ್ದಲ್ಲ ಅಂತ, ಹಿಂದಿನ ಕಾಲದಿಂದ ಬಂದಿದೆ ಅಂತ. ನಮ್ಮ ಹಿರಿಯರು ತೀರಿ ಹೋದವರು ಅವರೊಂದು 3-4 ತಿಂಗಳಿಗೆ ಮತ್ತೆ ಬರ್ತಾರೆ ಅಂತೆ. ಅವರನ್ನು ವಾಪಸ್ ಕಳಿಸಿಕೊಡ್ಬೇಕು ಅಂತ ಆದರೆ ಒಂದಷ್ಟು ಪಟಾಕಿಗಳ ಇದರಿಂದ ಅದನ್ನು ಕಳಿಸಿಕೊಡ್ತಾ ಇದ್ದರು ಅಂತ ಹೇಳ್ತಾರೆ. ಅದು ಪಟಾಕಿ ಇವತ್ತು ಬಂದಿರೋದಲ್ಲ, ಅದು ಪರಂಪರೆಯಲ್ಲಿ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿ ಬಂದಿದೆ ಅಂತ. ಅಂಥ ಪಟಾಕಿಗೆ ನಿಷೇಧ ಹಾಕಿಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾಡ್ದು ಕ್ರಿಸ್ಮಸ್ ಬರ್ತದೆ. ಕ್ರಿಸ್ಮಸ್ ಬಂದಾಗ ಪಟಾಕಿ ಬಿಡ್ಬೋದು, ನಮ್ಮ ಮೇಲೆ ಮಾತ್ರ ನಿಷೇಧ ಇರುವಂಥದ್ದು.
ಗೋವಿನ ಮೇಲೆ, ಗೋ ಹತ್ಯೆ ಮೇಲೆ ನಿಷೇಧ ಇಲ್ಲ. ಮೊನ್ನೆ ಒಬ್ಬರು ಸನ್ಯಾಸಿ ಹೇಳ್ತಾ ಇದ್ದರು, ಪ್ರಾಣಿದಯಾ ಸಂಘದವರು ಇದ್ದಾರೆ, ಪೇಟ ಅಂತ ಅದಕ್ಕೆ ಒಳಗಿನ ಶಬ್ದ ಅದು. ಆ ಪ್ರಾಣಿದಯಾ ಸಂಘದವರಿಗೆ ನಾಯಿ ಮಾತ್ರ ಕಾಣೋದು ಅಂತ, ನಾಯಿಲೇನಕ್ಕೆ ಇರಬಲ್ಲಿ ಅಂತ. ನಮ್ಮ ತಾಯಿಯಾಗಿರುವಂಥ ಗೋಮಾತೆಯನ್ನು ಕೊಲ್ಲಬೇಡಿ ಅಂತ ಹೇಳಲಿಲ್ಲ ಅವರು. ಈ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಹುಲಿ. ಹುಲಿ ಇರಲಿ, ಕಾಡಿಗೆ ಬೇಕು, ಅದಕ್ಕೆ ಬೇಕಾದ್ರೆ ಹುಲಿ ಕಾಡಿನಲ್ಲಿರಲಿ. ನಾಡಿಗೆ ಗೋಮಾತೆ ಬೇಕಲ್ಲ, ಅದಕ್ಕೋಸ್ಕರ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಗೋವನ್ನೇ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ. ಆಗ ಈ ಗೋಕಳ್ಳತನ ಅಥವಾ ಗೋವನ್ನು ಕತ್ತರಿಸುವಂಥದ್ದು ಇದೆಲ್ಲ ನಿಂತು ಬಿಡ್ತದೆ ಅಂತ, ಗೋವನ್ನು ಆರಾಧನೆ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ. ಅಂಥ ಭಾವನೆಗಳ ಜೊತೆಯಲ್ಲಿ ಇರುವಂಥ ಜನಗಳು ನಾವು. ಅದಕ್ಕೋಸ್ಕರ ನಮಗೆ ಮತ್ತು ಈ ದೇಶದಲ್ಲಿರುವಂಥ ವಿಶೇಷವಾದ ಎಲ್ಲ ಸಂಗತಿಗಳು ಕೂಡ ಅದಕ್ಕೊಂದು ಆಧ್ಯಾತ್ಮಿಕ ಸಂಗತಿಗಳನ್ನು ಜೋಡಿಸ್ಕೊಂಡು ಬಂದಿರೋದು. ಅದಕ್ಕೆ ಇವತ್ತು ನಿಷೇಧ ಇರುವಂಥ ಒಂದು ಪ್ರಯತ್ನ ಮಾಡ್ತಾರೆ. ನೀವು ಶ್ಯಾಮ್ ಸುದರ್ಶನ್ ಕೂಡ ಉಲ್ಲೇಖ ಮಾಡಿದರು. ಕಳೆದ ಒಂದು ವಾರದಿಂದ ನಿಷೇಧ ಶಬ್ದ ಜೋರಾಗಿ ಕೇಳಿ ಬರಲಿಕ್ಕೆ ಶುರುವಾಗಿದೆ. ಆ ನಿಷೇಧ ಯಾವುದು ಅಂತ ಕೇಳಿದರೆ, ಕಳೆದ ಒಂದು 100 ವರ್ಷಗಳಲ್ಲಿ ಇವತ್ತು ಜಯರಾಮ್ ರೇಗಳು ಹೇಳಿದರು, ನಮಗೆ ಕಳೆದ ಒಂದು 10-11 ವರ್ಷದಿಂದ ನಮಗೆಲ್ಲರಿಗೂ ಭಾರಿ ಗೌರವ ಸಿಗ್ತಾಯಿದ್ದ. ನನಗೊಬ್ಬರು ಇಂಗ್ಲೆಂಡಿಂದ ಬಂದವರು ಹೇಳ್ತಾಯಿದ್ರು. ಅವ್ರು ಹೇಳಿದರು, ನಮ್ಮನ್ನು ಮೊದಲು ನೋಡಿದರೆ ಓಹ್ ಇಂಡಿಯನ್ ಅಂತ ತಮಾಷೆ ಮಾಡ್ತಾಯಿದ್ರು, ಈಗ ಓಹ್ ಇಂಡಿಯನ್ ಅಂತ ಭಾರಿ ಗೌರವದಲ್ಲಿ ನೋಡ್ತಾ ಇದ್ದಾರೆ ಅಂತಾರೆ. ಜಗತ್ತಿವತ್ತು ನಮ್ಮನ್ನು ಗೌರವದಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದು ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಮತ್ತೆ ಹಿಂದುತ್ವದ ಶಕ್ತಿ ಆಧಾರದ ಮೇಲೆ ಅದನ್ನು ನಿರ್ಮಾಣ ಮಾಡಿದ್ದು ಯಾರು ಅಂತ ಕೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕಳೆದ 100 ವರ್ಷಗಳಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಈ ದೇಶದಲ್ಲಿ ತಂದಿದ್ದೇವೆ ನಾವು. ಸಂಘ ಬರೋದಕ್ಕಿಂತ ಮೊದಲು ಈ ದೇಶವನ್ನು ಪ್ರೀತಿ ಮಾಡ್ತಾ ಇದ್ದಂಥ ಜನ ಯಾರು ಹೇಳಿ? ಅಧಿಕಾರಕ್ಕೋಸ್ಕರ ಒಂದಷ್ಟು ಜನ ಇದ್ದರು, ಆದರೆ ನಿಜವಾದ ಈ ಭೂಮಿಯನ್ನು ಪ್ರೀತಿ ಮಾಡ್ತಾ ಇದ್ದಂಥವರು ಭಾರಿ ಬೆರಳೆಣಿಕೆಯಷ್ಟು. ಅದಕ್ಕೋಸ್ಕರ ಸಂಘವನ್ನು 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಒಬ್ಬ ಮಹಾಪುರುಷ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ ಹೇಳುವಂಥವರು ನಾಗ್ಪುರದಲ್ಲಿ ಪ್ರಾರಂಭ ಮಾಡಿರೋದು. ಆಗಲೂ ಅವರು ಪ್ರಾರಂಭ ಮಾಡಿ ಇವರಿಗೆ ಹೇಳಿದ್ರಲ್ಲ, ಇಲ್ಲಿ ಚೇತನ್ ಮತ್ತು ಹುಡುಗರೆಲ್ಲ ಸೇರಿ ಒಂದು ನಿತ್ಯ ಶಾಖೆಯನ್ನು ಮಾಡ್ತೇವೆ ಅಂತ. ನೀವೆಲ್ಲರೂ ಒಂದಷ್ಟು ಜನ ನೀವು ನೋಡಿರುವಂಥ ಸಾಧ್ಯತೆ ಇದೆ, ಅಥವಾ ನೀವು ತುಂಬ ಜನ ಅದರಲ್ಲಿ ಭಾಗವಹಿಸಿರುವಂಥ ಸಾಧ್ಯತೆಯೂ ಇದೆ. ಆ ಮಕ್ಕಳಲ್ಲಿ ಸಣ್ಣ ಸಣ್ಣ ಮಕ್ಕಳು, ದೊಡ್ಡದವ್ರನ್ನ ಯಾರನ್ನೂ ಸೇರಿಸಾಗಲಿಲ್ಲ ಅವರು. ಸಣ್ಣ ಸಣ್ಣ ಮಕ್ಕಳಲ್ಲಿ ಒಂದು ಶಬ್ದವನ್ನು ಅವರು ಹೇಳ್ತಾ ಇದ್ದರು, ನಾವು ಯಾರು ಅಂತ ಗೊತ್ತಿಲ್ಲ ನಮಗೆ. ಕಳೆದ ಒಂದು 100-200 ವರ್ಷದಿಂದ ನಾವು ಯಾರು ಅಂತ ಮರೆತು ಬಿಟ್ಟಿದ್ದೇವೆ ನಾವು. ಇಂಗ್ಲೀಷರು ನಮಗೆ ಆ ಮರವನ್ನು ತಂದು ಹಾಕಿದರು. ಎಲ್ಲಿವರೆಗೆ ಅಂತ ಕೇಳಿದರೆ, ನಾವು ಯಾರು ಹಿಂದೂಗಳು ಅಂತ ಕೇಳಿದರೆ ಹೇಡಿಗಳು ಅಂತ, ದುರ್ಬಲರು ನಾವು ಅಂತ, ನಮಗೆ ತಾಕತ್ತೇ ಇಲ್ಲ ಅಂತ, ನಾವು 1000 ವರ್ಷದಲ್ಲಿ ಗೆದ್ದ ಇತಿಹಾಸನೇ ಇಲ್ಲ ಅಂತ, ವಿಜ್ಞಾನ ನಮಗೆ ಗೊತ್ತಿಲ್ಲ ಅಂತ, ಇಡೀ ದೇಶ ಒಂದು ಅಂತ ನಮಗೆ ಗೊತ್ತಿಲ್ಲ ಅಂತ, ಮನುಷ್ಯತ್ವ ನಿಮಗೆ ಗೊತ್ತಿಲ್ಲ ಅಂತ, ನಾಗರಿಕತೆ ನಿಮಗೆ ಗೊತ್ತಿಲ್ಲ ಅಂತ, ಅದನ್ನೆಲ್ಲವೂ ಹೇಳ್ತಾ ಬಂದರು. ಇವತ್ತು ಕೇಳಿ ನಮ್ಮ ಅನೇಕರ ಮನಸ್ಸಿನಲ್ಲಿ ಈ ದೇಶ ಒಂದು ಮಾಡಿದ ಯಾರು ಅಂತ ಕೇಳಿದರೆ ಇಂಗ್ಲೀಷರು ಅಂತ ಹೇಳ್ತೇವೆ. ನಮಗೆ ವಿದ್ಯೆ ಯಾರು ಹೇಳ್ಕೊಟ್ಟದ್ದು ಅಂತ ಕೇಳಿದರೆ ಇಂಗ್ಲೀಷರು ಅಂತ ಹೇಳಿದೆ, ವಿಜ್ಞಾನ ಯಾರು ಹೇಳ್ಕೊಟ್ಟದ್ದು ಅಂತ ಕೇಳಿದರೆ ಇಂಗ್ಲೀಷರು ಅಂತ ಹೇಳ್ತೇವೆ. ಹಾಗಾದರೆ ನಾವು ಏನಿರಲಿಲ್ಲ, 1000 ವರ್ಷದಿಂದ ಬದುಕಿ ಬಂದಂಥ ದೇಶ ಇದು. ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಮುಸಲ್ಮಾನರು ಆಕ್ರಮಣ ಮಾಡಿದರು, ಕ್ರಿಶ್ಚಿಯನ್ರು ಆಕ್ರಮಣ ಮಾಡಿದರು. 10-15 ವರ್ಷಗಳಲ್ಲೇ ಅವರ ಮೊದಲಿನ ಧರ್ಮ, ಸಂಸ್ಕೃತಿ, ಅವರ ನಡವಳಿಕೆ ಎಲ್ಲ ನಾಶ ಆಗೋಯಿತು. ಒಂದು 60 ದೇಶಗಳಲ್ಲಿ ಇವತ್ತು ಮುಸಲ್ಮಾನ್ ದೇಶ ಆಗಿದೆ, ಒಂದು 70 ಕ್ರಿಶ್ಚಿಯನ್ ದೇಶಗಳಾಗಿದೆ. ನಮ್ಮ ಮೇಲೆ ಅವರಿಬ್ಬರೂ ಆಕ್ರಮಣ ಮಾಡಿದರು, ಕಮ್ಯುನಿಸ್ಟರು ಆಕ್ರಮಣ ಮಾಡಿದರು. 1000 ವರ್ಷ ಆಕ್ರಮಣ ಮಾಡಿದ ಮೇಲೆ ಕೂಡ ನಾವು ಉಳ್ಕೊಂಡಿದ್ದೇವಲ್ಲ. 100ಕ್ಕೆ 80ರಷ್ಟು ಜನ ನಾವು ಇಲ್ಲಿದ್ದೇವೆ ಇವತ್ತು. ಕೆಲವು ಭಾಗದಲ್ಲಿ ನಮಗೆ ನೋಡಿದಾಗ ಸಂಖ್ಯೆ ಹೆಚ್ಚಾಗಿದೆ ಅಂತ ಕಂಡರು, ಒಟ್ಟಾರೆ ತೆಗೆದರೆ 100ಕ್ಕೆ 80ರಷ್ಟು ಜನ ನಾವಿದ್ದೇವೆ. ನಾವು ಇದ್ದದ್ದು ಹೇಗೆ ಅಂತ ಕೇಳಿದರೆ, ನಮ್ಮ ಈ ಧರ್ಮದ ತಿರುಳಿನ ಆಧಾರದ ಮೇಲೆ. ಆ ತಿರುಳು ಯಾವುದಿದೆ ಅಂಥ ಹಿಂದುತ್ವವನ್ನು ಜಾಗೃತ ಮಾಡುವಂಥ ಕೆಲಸ ಅದು RSS ಮಾಡಿರೋದು.
ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹೇಳಿದರೆ ನೀನು ಯಾರು ಅಂತ ಕೇಳಿದರೆ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ನಮ್ಮ ಪಾಠದಲ್ಲಿ ಅದನ್ನು ಹೇಳೋದಿಲ್ಲ. ಭಾರಿ ಸುಂದರವಾದಂಥ ಖುಷಿಯಾಗಿರುವಂಥ ಸಂಗತಿ ಅಂದರೆ ನನಗೆ ಇವರು ಇಟ್ಟಿರುವಂಥ ಹೆಸರು ಭಗತ್ ಸಿಂಗ್ ಇಂದು. 23ರ ತರುಣ ಅವನು, ನೆನಪಿಟ್ಕೊಳ್ಳಿ. ಅವನು ಸಣ್ಣ ಮಗುವಾಗಿದ್ದಾಗಲೇ ಗದ್ದೆಯಲ್ಲಿ ಹೋಗಬೇಕಾದ್ರೆ ತಂದೆ ತಾಯಿಯೆಲ್ಲ ಮುಂದಕ್ಕೆ ಹೋಗ್ತಾ ಇದ್ದರಂತೆ. ಮನೆಗೆ ಹೋಗಿ ನೋಡಿದ್ರೆ ಈ ಹುಡುಗ ಬರಲೇ ಇಲ್ಲ. ಈ ಹುಡುಗ ಏನು ಮಾಡ್ತಾನೆ ಅಂತ ಕೇಳಿದರೆ ಇವ ಬಂದು ಗದ್ದೆಯಲ್ಲಿ ಕೋಲನ್ನು ಉತ್ತಾ ಇದ್ದಂತೆ. ಏನು ಕೋಲು ಅಂತ ಕೇಳಿದರೆ ಅದು ಕೋವಿ ಅಂತ, ಇಲ್ಲಿ ನೆಟ್ಟರೆ ಅದು ಮೇಲೆ ಚಿಗುರ್ತದೆ ಅಂತ. ಆ ರೀತಿಯಲ್ಲಿ ಯೋಚನೆ ಮಾಡಿದಂಥವನು 23ರ ಹರೆಯದಲ್ಲೇ ಬಾಂಬ್ ಹಾಕಿದ ಪಾರ್ಲಿಮೆಂಟ್ನ ಮೇಲೆ. ಆಮೇಲೆ ಅವನಿಗೆ ಫಾಶಿ ಶಿಕ್ಷೆ ಆಯಿತು. ಫಾಶಿ ಶಿಕ್ಷೆ ಆಗುವಾಗ ಅವನು ಮತ್ತು ಅವನ ಜೊತೆಯಲ್ಲಿದ್ದ ರಾಜಗುರು ಮತ್ತು ಸುಖದೇವ್, ಆ ನೇಣುಕಂಬದ ಕುಣಿಗೆ ಉಂಟಲ್ಲ, ಸಾಮಾನ್ಯ ಜನಕ್ಕೆ ಫಾಶಿ ಅದರ ಹತ್ತಿರ ಹೋಗುವಾಗ ಗಾಬರಿಯಾಗಿಬಿಡ್ತದೆ, ಇನ್ನೊಂದು ಕ್ಷಣದಲ್ಲಿ ನಾನು ಸತ್ತು ಬಿಡ್ತೇನೆ ಅಂತ. ಆದರೆ ಇವರು 3 ಜನ ಕೂಡ ಭಾರತ ಮಾತಾಗೆ ಜೈ ಅಂತಲೇ ಹೇಳಿರುವಂಥದ್ದು, ಹೇಳಿಯ ಕುಣಿಕೆಯನ್ನು ಅವರೇ ಸ್ವೀಕಾರ ಮಾಡಿರುವಂಥದ್ದು. ಎಂಥ ಧೀರೋದ್ಧಾರವಾದಂಥ ಒಂದು ಜೀವನ ನೋಡಿ ಅವ್ರದ್ದು. ಅಂಥ ತರುಣ ವ್ಯಕ್ತಿಗಳು ಈ ದೇಶಕ್ಕೋಸ್ಕರ ಕೆಲಸ ಮಾಡಿದರು. ಅದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು. ಅಂಥ 100 ಜನ ಕ್ರಾಂತಿಕಾರಿಗಳು ಅಂತ ಹೇಳುವಂಥವರು, ಅಥವಾ ಎಲ್ಲವನ್ನೂ ಸಮರ್ಪಣೆ ಮಾಡಿದಂಥವರು, ಈ ದೇಶ ಉಳಿಸಿದಂಥವರು. ಅದಕ್ಕೋಸ್ಕರ ಅಂಥ ಹಿಂದೂ ಸಮಾಜದ ನೆನಪು ಮಾಡಬೇಕಲ್ಲ ನಾವು. ನೀನು ಯಾರ ಪರಂಪರೆ ಅಂತ ಕೇಳಿದರೆ ಯಾರ ಪರಂಪರೆ ಹೇಳಬೇಕು ನಾವು? ವಿವೇಕಾನಂದರು ಅಮೇರಿಕಕ್ಕೆ ಹೋಗಿದ್ದರು. ಅಮೇರಿಕಕ್ಕೆ ಹೋಗಿ ಆದ ಮೇಲೆ ನಿಮಗೆಲ್ಲ ಗೊತ್ತು, ಅವರು ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿರುವಂಥದ್ದು. ಆಗ ಅಲ್ಲಿದ್ದಂಥ ಜನ ಎಲ್ಲ ಎದ್ದರು, ಕುಣಿದರು, ಚಪ್ಪಾಳೆ ತಟ್ಟಿದ್ರು. ಯಾರೆಂದರೆ ಸುಮ್ಮನೆ ನಾವು ತುಳಿನಹಳ್ಳಿಯಲ್ಲಿ ಲಾಟ್ಪೋಟ್ ಜನಗಳಲ್ಲ, ಭಾರೀ ವಿದ್ವತ್ ಜನಗಳು. ಮುಸಲ್ಮಾನರಿದ್ದರು, ಕ್ರಿಶ್ಚಿಯನ್ರಿದ್ದರು, ಪಾರ್ಸಿ, ಯಹೂದಿ, ಜೊರಸ್ಟ್ರಿಯನ್, ಜಗತ್ತಿನ ಎಲ್ಲ ಮತಗಳಿಗೆ ಸೇರಿದಂಥ ವ್ಯಕ್ತಿಗಳಿದ್ದರು. ಅವರಿಗೆ ಆಶ್ಚರ್ಯ ಆಗಿರೋಂಥ ಏನು ಅಂತ ಕೇಳಿದರೆ, ಅವರು ಅಲ್ಲಿವರೆಗೆ ಹೇಳ್ತಾ ಇದ್ದದ್ದು ನಾನು ಹೇಳಿದವನೇ ದೇವರು, ಬೇರೆಯವನು ದೇವರೇ ಅಲ್ಲ ಅಂತ. ಇವರೇನು ಹೇಳಿದರು ಅಂತ ಕೇಳಿದರೆ, ದೇವರು ಒಬ್ಬನೇ ಇರೋದು, ಅವನ ಅಂಶಗಳು ನಾವೆಲ್ಲ ಅಂತ. ಒಂದೊಂದು ಸಣ್ಣ ಸಣ್ಣ ಕಣ ಆ ದೇವರ ಕಣಗಳು ನಾವು ಅಂತ. ಅದು ಅಮೇರಿಕ ಇರ್ಬೋದು, ಈ ಆಸ್ಟ್ರೇಲಿಯಾ ಇರ್ಬೋದು, ರಷ್ಯಾ ಇರ್ಬೋದು, ಅಥವಾ ಆಫ್ರಿಕಾ ಇರ್ಬೋದು, ಭಾರತ ಇರ್ಬೋದು, ಜಪಾನ್ ಇರ್ಬೋದು, ಕಪ್ಪಿರ್ಬೋದು, ಬಿಳಿಪಿರ್ಬೋದು, ಕಲ್ತವ ಇರ್ಬೋದು, ಕಲ್ತೆಯದೇವ ಇರ್ಬೋದು, ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಎಲ್ಲರಲ್ಲಿ ಅವನದೇ ಅಂಶ ಇರೋದು ಅಂತ. ನೀವು ನಡ್ಕೊಂಡು ಹೋಗುವಾಗ ಒಬ್ಬನ ಕಾಲಿಗೆ ನಮ್ಮ ಕಾಲು ತಾಡ್ತಾ ಇದ್ದೀವಿ, ತಕ್ಷಣ ಯೋಚನೆ ಮಾಡಿದ ಒಂದು ಸಲ ನಮಸ್ಕಾರ ಮಾಡಿಬಿಡ್ತೇವೆ. ಅವನು ಯಾಕೆ ಮಾಡ್ತೇವೆ ನಾವು? ಕಾಲು ತಾಟಿದರೆ ಭಾರಿ ದೊಡ್ಡ ಸಂಗತಿಯಾ ಅಂತ ಕೇಳಿದರೆ, ಅವನಲ್ಲಿರುವಂಥ ದೇವರನ್ನು ನಾನು ತುಳಿದಿದ್ದೇನೆ ಅಂತ. ಅವನಲ್ಲಿರೋ ದೇವರು ಯಾರು ಕೇಳಿದರೆ, ನನ್ನದೇ ದೇವರನ್ನ ಒಂದು ಅಂಶ ಅಂತ. ಈ ಆಧ್ಯಾತ್ಮ ಚಿಂತನೆ ಉಂಟಲ್ಲ, ಹಳ್ಳಿ ಮೂಲೆಯಲ್ಲಿರುವಂಥ ಜನಗಳಿಗೂ ಗೊತ್ತು. ಆ ರೀತಿಯಲ್ಲಿ ಯೋಚನೆ ಮಾಡಿದವನು ಹಿಂದೂ ಅಂತ. ಅದಕ್ಕೋಸ್ಕರ ನಮಗೆ ಮರ್ತೋಗಿದೆ. ಎಂತೆಂಥ ಜನಗಳಿದ್ದಾರೆ ಇಲ್ಲಿ ದೇಶದಲ್ಲಿ. ನಾವು ಬರೀ ಸೋಲು ಅನುಭವಿಸಿದರೆ ಸತ್ತೋಗಬೇಕಾಗಿತ್ತು ಹಿಂದೂ ಸಮಾಜ. ಅದು ರಾಣಾ ಪ್ರತಾಪ್ ಇರ್ಬೋದು, ಗುರುವಂಶ ಇರ್ಬೋದು, ಶಿವಾಜಿ ಇರ್ಬೋದು, ಕೃಷ್ಣದೇವರಾಯ ಇರ್ಬೋದು, ಛತ್ರಸಾಲ ಇರ್ಬೋದು, ನಾನು ಹಾಗೆ ಹೇಳಿದಂಥ ತಾಯಂದಿರು ಇರ್ಬೋದು, ನಾವೆಲ್ಲರೂ ಹೋರಾಟ ಮಾಡಿದಂಥವರ ಸಾಲಿಗೆ ಸೇರಿ ಯಶಸ್ಸು ಗಳಿಸಿದಂಥ ಜನ ಹಿಂದೂಗಳು ಈ ದೇಶದಲ್ಲಿ. ಜಗತ್ತಿಗೆ ಅದನ್ನು ತಿಳಿಸಬೇಕಾಗಿತ್ತು, ತಿಳಿಸುವಂಥ ವ್ಯವಸ್ಥೆ ಆಗಿ ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿತು. RSS 100 ವರ್ಷದಲ್ಲಿ ಮಾಡಿದ್ದು ನೀನು ಯಾರು ಅಂತ ನೆನಪು ಮಾಡಿಕೊ, ಅಥವಾ ನಾವು ಯಾರು ಅಂತ ನಮಗೆ ನೆನಪು ಮಾಡಿಕೊಟ್ಟಂಥ ಒಂದು ಸಂಗತಿ. ಅದಕ್ಕೋಸ್ಕರ ನಾವು ಹಿಂದೂಗಳು, ಈ ದೇಶ ನಮ್ಮದು, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಯಾರು ಬೇಕಾದ್ರೂ ಇರ್ಬೋದು, ಇರೋದಕ್ಕೇನು ಸಮಸ್ಯೆ ಏನಿಲ್ಲ. ಆದರೆ ಈ ದೇಶಕ್ಕೆ ವಿರೋಧವಾಗಿ ಯಾರು ಇರಬಾರ್ದು. ಒಂದೇ ಮಾತಾಡೋ ಅಂದರೆ ಈ ತಾಯಿಗೆ ನಮಸ್ಕಾರ, ಈ ಭೂಮಿಗೆ ನಮಸ್ಕಾರ. ಇಲ್ಲಿ ಕೆಲವರು ಅವಮತವನ್ನೇನು ಜಂಗ್ಲಿಗೆ ಅಂತ ಆಗೋದಿಲ್ಲ ಅಂತಾರೆ. ಅವನು ಬೇರೆ ದೇಶಕ್ಕೆ ಹೋಗಲಿ, ಈ ದೇಶದಲ್ಲಿದ್ದರೆ ಈ ಭೂಮಿಗೆ ನಮಸ್ಕಾರ ಮಾಡಬೇಕು. ಅವನು ಇದನ್ನು ತಾಯಿ ಅಂತ ಅವನು ನೋಡಬೇಕು. ಭಾರತ ಮಾತಾಗೆ ಜೈ ಹೇಳಬೇಕಲ್ಲ, ಈ ತಾಯಿಗೆ ಜಯಕಾರ ಹೇಳಬೇಕಲ್ಲ ಅವನು. ನಾನು ಹೇಳಿದ್ದು ಅದಕ್ಕೋಸ್ಕರನೇ ಗೋವನ್ನು ಹತ್ಯೆ ಮಾಡಲಿಕ್ಕಿಲ್ಲ ಇಲ್ಲಿ. ನೀನು ಗೋ ಪೂಜೆ ಮಾಡಿದರೆ ಕೂತ್ಕೋ, ಆದರೆ ನಿನಗೆ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳನ್ನು ಮೋಸ ಮಾಡಿ ವಂಚನೆ ಮಾಡಿ ಲವ್ ಜಿಹಾದ್ನ ಹೆಸರಿನಲ್ಲಿ ನಿನಗೆ ಕರ್ಕೊಂಡು ಹೋಗುವಂಥ ಹಕ್ಕಿಲ್ಲ. ನಿನಗೆ ಮತಾಂತರ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ನೀನು ನಿನ್ನ ದೇವರನ್ನು ಪೂಜೆ ಮಾಡು, ಆಚರಣೆ ಮಾಡು, ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಬರಬೇಕು ಅಂತ. ಅಂಥ ಹಿಂದೂ ಸಮಾಜ ಆಗಬೇಕು ನಾವು, ಗಟ್ಟಿಯಾದಂಥ ಹಿಂದೂ ಸಮಾಜ.
ಆಗ ಹೇಳಬೇಕಾದ್ರೆ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದರು. ಅದು ಏನು ಗೊತ್ತಾ, ಈ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯೋ ಶನಿ ಪೂಜೆಯೋ ಅಂಥದ್ದಾದರೆ ಕೊನೆಗೆ ಎಲ್ಲರಿಗೂ ಪ್ರಸಾದ ಕೊಟ್ಟಾದ ಮೇಲೆ ಪುರೋಹಿತರು ತಟ್ಟೆ ಹಿಡ್ಕೊಂಡು ಪ್ರಸಾದ ಹಿಡ್ಕೊಂಡು ಬರ್ತಾರೆ ಮಾತ್ರ, ನೆನಪು ಮಾಡಿಕೊಳ್ಳಿ. ಆಗ ಅವರು ಹೇಳಿರುವಂಥದ್ದು, ನೀವು ಮಾಡಿದ ಪೂಜೆಯಿಂದ ದೇವರಿಗೆ ಸಂತೃಪ್ತಿಯಾಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದು ಮಾಡಲಿ. ಎರಡನೇದು ನಿಮ್ಮ ಕುಟುಂಬದವರಿಗೆ ಒಳ್ಳೆಯದು ಮಾಡಲಿ. ಮೂರನೇದು ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿ, ಹಸು ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅದಕ್ಕೆ ಒಳ್ಳೇದು ಮಾಡಿ. 4ನೇ ಸಂಗತಿ ಅವರು ಹೇಳೋದನ್ನು ಕೇಳಿದ್ದೇನೆ ಎಲ್ಲರೂ. ಅವ್ರು ಹೇಳಿದ್ದು ಇದುವೇ, ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ 750-60 ಕೋಟಿ ಜನ ಇದ್ದಾರೆ ಜಗತ್ತು, ಅವರೆಲ್ಲರಿಗೂ ಒಂದು ಒಳ್ಳೇದು ಮಾಡಲಿ ಅಂತ. ಇಡೀ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಹಾಗೆ ಹೇಳೋದಿದ್ದರೆ ಅವನು ಹಿಂದೂ ಮಾತ್ರ. ನೀವು ಮುಸಲ್ಮಾನರ ಹತ್ರ ಕೇಳಿ ಅಲ್ಲನನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಕ್ರಿಶ್ಚಿಯನನ್ನು ಕೇಳಿ ಯೇಸುವನ್ನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆಯದಾಗ್ತಾನೆ. ಅದಕ್ಕೋಸ್ಕರ ಅವರು ಮತಾಂತರ ಮಾಡೋದು, ಅದಕ್ಕೋಸ್ಕರ ಅವರು ಲವ್ ಜಿಹಾದ್ ಮಾಡೋದು, ಅದಕ್ಕೋಸ್ಕರ ಗೋಹತ್ಯೆ ಮಾಡೋದು. ಅವರು ನಾವು ಹೇಳಲಿಲ್ಲಲ್ಲ, ನಾವು ಶ್ರೇಷ್ಠರಿ, ನಮಗೆ ಅದು ನಮ್ಮನ್ನು ನೆನಪು ಮಾಡಿಕೊಳ್ಬೇಕು ನಾವು ಅಂತ ಹೇಳಿದ್ದು. ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ನಮ್ಮ ಇಡೀ ಜಗತ್ತಿನ ಇತಿಹಾಸದಲ್ಲಿ ನೀವು ಪುಟ ತಿರುಗಿಸಿ ನೋಡಿ, ಒಂದು ಪುಟದಲ್ಲೇ ಆದರೂ ಹಿಂದೂ ಇನ್ನೊಂದು ದೇಶದವನಿಗೆ, ಹಿಂದೂ ಇನ್ನೊಂದು ಜನಾಂಗದವನಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳುವಂಥ ಇತಿಹಾಸನೇ ಇಲ್ಲ ನಮ್ಮಲ್ಲಿ. ಅದರ ಬದಲು ಜಗತ್ತಿನೆಲ್ಲ ಜನರಿಗೆ ಒಳ್ಳೆಯದು ಮಾಡಿದ್ದೇವೆ ಅಂತ. ಯಹೂದಿಗಳಿದ್ದಾರೆ ಇಸ್ರೇಲ್ನವರು, ಅವರು ಬಂದಾಗ ಅವರಿಗೆ ಆಶ್ರಯ ಕೊಟ್ಟಿದ್ದೇವೆ. ಪಾರ್ಸಿಗಳು ಅವರ ಮೇಲೆ ಮುಸಲ್ಮಾನರ ಆಕ್ರಮಣ ಮಾಡಿದಾಗ ಓಡಿ ಬಂದರು, ಅವರಿಗೆ ಆಶ್ರಯ ಕೊಟ್ಟಿದ್ದೇವೆ ನಾವು. ಮುಸಲ್ಮಾನರಿಗೆ ನಾವು ಆಶ್ರಯ ಕೊಟ್ಟಿರೋದು, ಕ್ರಿಶ್ಚಿಯನ್ರಿಗೆ ನಾವು ಆಶ್ರಯ ಕೊಟ್ಟಿರುವಂಥದ್ದು. ನಾವು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಇದು ನಮಗೆ ಗೊತ್ತಿದೆಯಾ? ಇದು ನಮಗೆ ನೆನಪಾಗುತ್ತಾ? ಆ ನೆನಪು ಮಾಡಿಕೊಡುವಂಥ ಕೆಲಸ ಅಂದರೆ ನಾವು ಜಗತ್ತಿನಲ್ಲಿ ಶ್ರೇಷ್ಠರು ಅಂತ. ಯಾರಿಗೂ ಅನ್ಯಾಯ ಮಾಡಿದೆ ಎಲ್ಲರಿಗೂ ಒಳ್ಳೆಯದು ಮಾಡುವಂಥ ಕೆಲಸ ಮಾಡುವಂಥವನು ಅವನು ಹಿಂದೂ ಅಂತ. ಅದಕ್ಕೋಸ್ಕರ ಅಂಥ ಶ್ರೇಷ್ಠವಾದಂಥ ಸ್ಥಾನಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇದೆ. ಅದರ ಬದಲು ಪಟಾಕಿ ನಿಷೇಧ ಮಾಡ್ತೇವೆ, ಮತ್ತೊಂದು ನಿಷೇಧ ಮಾಡ್ತೇವೆ. ನನಗೆ ಗಮ್ಮತ್ತು ಕೇಳಿದರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲೇ ಶಾಲೆಯವರಿಗೆ ಕೊಡಲಿಲ್ಲ ಅಂತ ಅನುಮತಿ. ನಾಚಿಕೆ ಆಗೋದಿಲ್ಲ ಆ ಶಾಲೆ ಮಾಸ್ಟ್ರಿಗೆ ಅಥವಾ ಆ ಮ್ಯಾನೇಜ್ಮೆಂಟ್ನವರಿಗೆ? ಏನಿಲ್ಲಿ ಬಾಂಬ್ ಇಡಲಿಕ್ಕೆ ನಾವು ಕಲಿಸ್ಕೊಡೋದಾ, ಅಥವಾ ತಲ್ವಾರ್ನಲ್ಲಿ ಪೆಟ್ಟು ಮಾಡಲಿಕ್ಕೆ ಕಲಿಸ್ಕೊಡೋದಾ? ಭಗತ್ ಸಿಂಗಿನಂಥ ದೇಶಭಕ್ತರನ್ನು ನೆನಪು ಮಾಡಿಕೊಡುವಂಥ ಕೆಲಸ, ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತ ಹೇಳುವಂಥ ಕೆಲಸವನ್ನು ಮಾಡಿಕೊಡೋದು. ಇದರಲ್ಲಿ ನೀವು ರಾಜಕೀಯ ಯಾಕೆ ತರ್ತೀರಾ? ಅದಕ್ಕೋಸ್ಕರ RSS ಅನ್ನು ನಿಷೇಧ ಮಾಡಿ ಅಂತ ಹೇಳಿ. ಅವರಿಗೆ ಗೊತ್ತೇ ಇಲ್ವ ಅಂತ ಹೇಳ್ತಾ ಇರುವಂಥವನ ಅಜ್ಜಿಯ ಅಪ್ಪ ನೆಹರು, ಆ ಮನುಷ್ಯ ನಮ್ಮ ಮೇಲೆ ನಿಷೇಧ ತಂದರು. ಅವರಿಂದೇನು ಮಾಡಲಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಅವರು ಎಲ್ಲರಿಗೆ ಅಂತ ಕೇಳಿದರೆ ನಮ್ಮ ಮೇಲೆ 17 ತಿಂಗಳು ಬ್ಯಾನ್ ಮಾಡಿದರು. ನಮ್ಮನ್ನು ಅಡ್ಡಾಡಿದರು, ಹೊಡೆದ್ರು, ಬಡಿದ್ರು, ಕೊಂದರು, ಜೀವಂತ ಸಮಾಧಿ ಮಾಡಿದರು ನಮ್ಮನ್ನು. ಆದರೂ ನಾವು ತಲೆ ಎತ್ತಿದ್ದೆವು, ಆದರೂ ನಾವು ಬದುಕಿ ನಿಂತೇವೆ ನಾವು. ಅದಾದ ಮೇಲೆ 1962ರಲ್ಲಿ ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಸಂಘದ ಸ್ವಯಂ ಸೇವಕರಿಗೆ ದೊಡ್ಡ ಪಾತ್ರ ಇತ್ತು ಅದನ್ನು ದೇಶವನ್ನು ಉಳಿಸುವಂಥ ದೃಷ್ಟಿಯಲ್ಲಿ. ಅದಕ್ಕೋಸ್ಕರ 63ರಲ್ಲಿ ಅದೇ ಮನುಷ್ಯ ಜವಾಹರ್ಲಾಲ್ ನೆಹರು ಯಾರನ್ನು ನಮ್ಮ ಮೇಲೆ ನಿಷೇಧ ಮಾಡಿದ್ದರೋ, ಯಾರು ನಮ್ಮನ್ನು ಅಡ್ಡಾಡಿ ಕೊಂದರೋ, ಹೊಡೆದರೋ, ಬಡಿದರೋ, ಆ ಮನುಷ್ಯನೇ ನೀವು ಪ್ರಜಾಪ್ರಭುತ್ವ ದಿನ ಜನವರಿ 26ರಂದು ನಿಮ್ಮದು ರೂಟ್ ಮಾರ್ಚ್ ಮಾಡಬೇಕು ಅಂತೇಳಿ. ಈಗ ರೂಟ್ ಮಾರ್ಚಿಗೆ ವಿರೋಧ ಮಾಡಿದಿರಲ್ಲ ಇವರು, ಅದೇ ರೂಟ್ ಮಾರ್ಚನ್ನು ನೆಹರೂರವರು ಹೇಳಿದ್ದು ಡೆಲ್ಲಿಯಲ್ಲಿ ಭಾರಿ ದೊಡ್ಡ ಕಾರ್ಯಕ್ರಮ ಪ್ರಜಾಪ್ರಭುತ್ವ ದಿನ, ನೀವು ಬನ್ನಿ. 3000 ಜನ ನಮ್ಮ ಸಂಘದ ಸ್ವಯಂ ಸೇವಕರು ಆ ರೂಟ್ ಮಾರ್ಚಿನಲ್ಲಿ ಭಾಗವಹಿಸಿದ್ರು. ನೆನಪಿಲ್ಲ ಇವರಿಗೆ? ಇಂದಿರಾ ಗಾಂಧಿಯವರು ನಮ್ಮ ಮೇಲೆ ನಿಷೇಧ ಹೇರಿದರು, 21 ತಿಂಗಳು ನಿಷೇಧ ಹೇರಿದರು. ನಮ್ಮ ಎಲ್ಲರ ಸ್ವಾತಂತ್ರ್ಯ ಕಳ್ಕೊಂಡಿದ್ದೀವಿ ನಾವು. ಈಗ ನಾವು ಇಲ್ಲಿ ಮಾತಾಡುವಂಥದ್ದು, ಕಾರ್ಯಕ್ರಮ ಮಾಡುವಂಥದ್ದು, ಇವತ್ತು ಜನವನ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ ಎಲ್ಲಿಂದ? ಆ ಸ್ವಾತಂತ್ರ್ಯ ಸಿಕ್ಕಿದೆ ಎಲ್ಲಿಂದ ಕೇಳಿದರೆ ಅದು RSSನವರು ಮಾಡಿರುವಂಥದ್ದು, ಮತ್ತೊಮ್ಮೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥದ್ದು. ಅದರಲ್ಲಿ 1000 ಜನ ಸ್ವಯಂ ಸೇವಕರು ಪ್ರಾಣ ಕೊಡಬೇಕಾಗಿ ಬಂಥದ್ದು ಪ್ರಸಂಗ ಬಂತು. ಈಗ ಅವರು ಮತ್ತೆ ನಿಷೇಧ ಹೇಳಲಿಕ್ಕೆ ಹೇಳಿದ್ದಾರೆ. ಭಾರಿ ಒಳ್ಳೆಯದಾಗಿದೆ ನನಗೆ. ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ದು ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ
ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ ಗಲಾಟೆಗಳಾದರೆ ಅಲ್ಲಿ ಎಲ್ಲ ಸಂದರ್ಭದಲ್ಲಿ ರಕ್ಷಣೆಗೆ ಹೋದದ್ದು RSSನವರೇ. ನಾನು ಮಾತ್ರ ಹೇಳ್ದಲ್ಲ, ಕಾಂಗ್ರೆಸ್ನವರು ಹೇಳ್ತಾರೆ ಒಳಗಿಂದ ಒಳಗೆ. ಜಯಪ್ರಕಾಶ್ ನಾರಾಯಣ್ ಅಂತ ಇದ್ದರು ನಮ್ಮ ವಿರೋಧಿ ಒಂದು ಹಂತದಲ್ಲಿ ಕಾಂಗ್ರೆಸ್ನಲ್ಲಿದ್ದಾಗ. ಅವರು ಆಮೇಲೆ ಹೇಳಿದರು, ಅವರು ಯಾವುದೇ ಪಾರ್ಟಿಗೆ ಸೇರಲಿಲ್ಲ, ಅವರೇ ಹೇಳಿದರು RSS ಅಂದರೆ ಏನು ಅಂತ ಕೇಳಿದರೆ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವೀಸ್ ಅಂತ. ಎಲ್ಲ ಹಂತದಲ್ಲಿ ಸಮಾಜ ಸೇವೆ ಮಾಡಲಿಕ್ಕೆ ತಯಾರಾಗಿರುವಂಥ ಜನ RSS ಅಂತ. ನೀವು ಅದನ್ನು ನಿಷೇಧ ಮಾಡಲಿಕ್ಕೆ ಹೊರಟಿದ್ದೀರಾ? ಅವರಿಗೆ ನೆನಪಿಲ್ಲ ಖರ್ಗೆಗೆ, ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ. ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಕೇಳಿ ಹೌದಲ್ವ ಅಂತ ಇವರಿಗೆ ಮರ್ತೋಗಿದೆ. ಇವರಿಗೆ ಇವತ್ತು ಈ ಸಮಾಜವನ್ನು ರಕ್ಷಣೆ ಮಾಡುವಂಥ ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನು RSS ಮಾಡ್ತಾ ಇರೋದು. ಎಲ್ಲದರ ಮಧ್ಯದಲ್ಲಿ ಸಾಮರಸ್ಯವನ್ನು ಬೆಳೆಸುವಂಥ, ಇವತ್ತು ಜಾತಿಗಳ ಮಧ್ಯದಲ್ಲಿ ಗೊಂದಲಗಳು, ಗಲಾಟೆಗಳು, ಈ ಜಾತಿ ಗಣಿತ ನಡೀತಲ್ಲ, ಅದರ ಉದ್ದೇಶನೇ ಇವತ್ತು ಬಂದಿದ್ರಲ್ಲ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ ಉದ್ದೇಶನೇ ಸಮಾಜವನ್ನು ಹೊಡಿಬೇಕು ಅಂತ. ಲಿಂಗಾಯತು ನಾವು ಹಿಂದೂ ಅಲ್ಲ ಅಂತ ಹೇಳೋದು, ಲಿಂಗಾಯತು ಮತ್ತು ಇವರು ಬೇರೆ ಬೇರೆ ಅಂತ ಹೇಳೋದು, ಕೆಲವರು ಒಟ್ಟು ಅಂತ ಹೇಳೋದು, ಜೈನರು ನಾವು ಹಿಂದೂ ಅಲ್ಲ ಅಂತ ಹೇಳೋದು, ಎಲ್ಲದರ ಮುಖಾಂತರ ನಮ್ಮ ಸಮಾಜವನ್ನು ಒಡೆಯುವಂಥ ಒಂದು ದೊಡ್ಡ ಪ್ರಯತ್ನ. ನೋಡಿ, ಮುಸಲ್ಮಾನರಿಗೆ ಅವರ ಜಾತಿ ಕೇಳಲಿಲ್ಲ. ಮುಸಲ್ಮಾನರಲ್ಲಿ 111 ಜಾತಿ ಇದೆ, ಅವರ ಜಾತಿ ಯಾವುದು ಅಂತ ಕೇಳಲಿಲ್ಲ. ಹಿಂದೂಗಳ ಜಾತಿ ಮಾತ್ರ ಕೇಳಿದ್ದಾರೆ. ಅಂದರೆ ಹಿಂದೂ ಸಮಾಜವನ್ನು ಒಡೆಯುವಂಥ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾವೆಲ್ಲರೂ ಒಂದು ಅಂತ ಯೋಚನೆ ಮಾಡಬಹುದೇ? ನಮ್ಮ ಕುಟುಂಬಗಳು ಶಿಥಿಲಾಗ್ತಾ ಇದೆ. ಮೊದಲೆಲ್ಲ ಕೂಡು ಕುಟುಂಬ ಅಂತ ಇತ್ತು, ಇಲ್ಲೆಲ್ಲರ ಹಳ್ಳಿಯಲ್ಲಿ ಇದೆ ಏನೋ ಗೊತ್ತಿಲ್ಲ. ಕೆಲವು 150, 150, 25 ಹೀಗೆಲ್ಲ ಇತ್ತು. ಈಗೆಲ್ಲ ನ್ಯೂಕ್ಲಿಯರ್ ಕುಟುಂಬ ಅಂತ ಹೇಳಿದ್ದಾರೆ, ಗಂಡ ಹೆಂಡತಿ ಒಂದು ಮಗು, ಅಷ್ಟಕ್ಕೆ ಆಗಿದೆ. ಕುಟುಂಬ ನಮ್ಮನ್ನು ರಕ್ಷಣೆ ಮಾಡಿಕೊಂಡು ಬಂದಿದೆ, ಕುಟುಂಬ ನಮ್ಮ ಭೂಮಿಯನ್ನು ಉಳಿಸ್ಕೊಂಡು ಬಂದಿದೆ, ಕುಟುಂಬ ನಮ್ಮ ಪರಂಪರೆಯನ್ನು ಉಳಿಸಿದೆ. 50 ಕುಟುಂಬ ನಾಶ ಆಗ್ತಾ ಇದೆ. ನನ್ನ ಶಾಲೆಯ ಅಧ್ಯಾಪಕರು ಮೊನ್ನೆ ಜನಗಣತಿಗೆ ಹೋಗಿದ್ರು. ಅವ್ರು ಬಂದ ಮೇಲೆ ನನಗೆ ಒಂದು ಹೇಳಿದರು, ಒಂದು ದಿನ ಅವರು ಅರ್ಧ ದಿನ ಹೋಗಿದ್ದರು. ಅವರು 5 ಮನೆಗೆ ಹೋಗಿದ್ದರು. 4 ಮನೆ ಹಿಂದೂಗಳಿಗೆ, 4 ಮನೆಯಲ್ಲಿ 8 ಜನ ಅಂತ ಕೇಳಿದರೆ ಗಂಡ ಹೆಂಡತಿ ಒಂದು ಮಗು, ತಪ್ಪಿದರೆ 2. ಕೊನೆಯ ಮನೆ ಒಂದು ಮುಸಲ್ಮಾನ ಮನೆಗೆ ಹೋದರು. ಆ ಮುಸಲ್ಮಾನ ಮನೆಗೆ ಹೋಗಿ ಆದಾಗ ಅಲ್ಲಿಂದ ಒಂದು ಹೆಂಗಸು ಬಂತು. ಒಂದು ನಮೂನೆ ನನಗೆ ಮುದುಕಿಯ ಖಂಡಿತ ಮಾರ್ರೆ, ಒಂದು 46-47 ವರ್ಷ ಇರ್ಬೋದು ಆ ಹೆಂಗಸಿಗೆ. ಆ ಹೆಂಗಸು ಬಂತಂತೆ. ಬರುವಾಗ ಒಂದು ಕೈಯಲ್ಲಿ 1.5 ವರ್ಷದ ಮಗುವನ್ನು ಹಿಡ್ಕೊಂಡು ಬಂತು. ಇವರು ಮಾತಾಡ್ತಿದ್ರೆ ಅವು ಈರ್ನ ಪುಲ್ಯ ಅಂತ ಪುಲ್ಯ ಆಗ್ತಾವು ಎನ್ನ ಬಾಲೆನೇ ಏತನೇದ 13ನೇದ ಬಾಲೆ. ಅದಾದ ಮೇಲೆ ಅವರು ಪುನಃ ಗರ್ಭಿಣಿ 14ನೇದ. ನೀವು ಇಲ್ಲಿ ಇದೆ, ನನಗೆ ಯಾವುದೋ ಹಳೆ ಕಥೆಯನ್ನು ಹೇಳ್ತಾ ಇಲ್ಲ, ಇವತ್ತಿನ ಕಥೆಯನ್ನು ಹೇಳ್ತಾರೆ. ನಮ್ಮಲ್ಲಿ ಎಷ್ಟು, ನಿಮ್ಮಲ್ಲಿ ಎಷ್ಟು ಜನಕ್ಕೆ 3 ಮಕ್ಕಳಿದ್ದಾರೆ? ಕೈ ಎತ್ತಿಸುವುದು ಬೇಡ, ನಾನು ಗೊತ್ತು ನನಗೆ. ನಾವು ನಮ್ಮ ಮನೆಯಲ್ಲಿ 3 ಮಕ್ಕಳಿಲ್ಲ ಅಂತ ಆದರೆ ಯಾರೋ ಆಕ್ರಮಣ ಮಾಡಿ ನಮ್ಮನ್ನು ನಾಶ ಮಾಡಬೇಕು ಅಂತಿಲ್ಲ, ನಾವಾಗೇ ನಾಶ ಆಗ್ತೇವೆ. ದೇವಸ್ಥಾನಕ್ಕೆ ಹೋಗೋದು ಯಾರು ಮುಂದೆ? ಇವರು ಹೇಳಿದರು, ಚೇತನ್ ಹೇಳಿದ ಬರ್ಪಿ ತಿಂಗಳು ಯಾವಾಗ ಬ್ರಹ್ಮಕಲಶ ಮಾಡೋದು. ಯಾಕೆ ಬ್ರಹ್ಮಕಲಶ ಮಾಡಲಿಕ್ಕೆ ಅಲ್ಲಿ ಹೋಗೋರು ಯಾರು? ದೇವಸ್ಥಾನಕ್ಕೆ ದೇವರನ್ನು ಪೂಜೆ ಮಾಡೋಲಿಕ್ಕೆ ಹೋಗಲಿಕ್ಕೆ ಯಾರು? ಜನವೇ ಇಲ್ಲ ಇವನ ಮನೆಯಲ್ಲಿ. ನಾನು ಮೊನ್ನೆ ಒಬ್ಬರು ಪೊಲೀಸ್ ಆಫೀಸರ್ ಸಿಕ್ಕಿದ್ರು ನನಗೆ, ಒಳ್ಳೆ ಪೊಲೀಸ್ ಆಫೀಸರ್, ಈಗ ಮೊನ್ನೆ ರಿಟೈರ್ ಆಗಿದ್ದಾರೆ ಬೆಂಗಳೂರಿನಲ್ಲಿ. ಅವರು ಮಾತಾಡ್ತಾ ಇದ್ದಾರೆ, ಇವ ನನ್ನ ಮಗ, ಇವಳು ನನ್ನ ಸೊಸೆ ನಿಮ್ಮ ಊರಿನವಳು ಅಂತ ಹೇಳಿದರು, ಅಂದರೆ ಕಾರ್ಕಳದವಳು. ಆಮೇಲೆ ನಾನು ಅವ್ರ ಹತ್ರ ಕೇಳಿದೆ, ಹೆಣ್ಣು ಮಗಳ ಹತ್ರ, ಆ ಮದುವೆಗೆ ಎಷ್ಟು ವರ್ಷ ಆಯಿತು ಅಂತ. 7 ವರ್ಷ ಅಂದೇಳಿ. ಮಕ್ಕಳು ಎಷ್ಟು ಕೇಳಿದೆ. ಅವರಿಬ್ಬರು ಮುಖ ನೋಡಿ ನಗಾಡಿದರು. ಅಂದರೆ ಆಗದದ್ದಲ್ಲ, ಆಗೋದು ಬೇಡ ಅಂತ ನಿಶ್ಚಯ. ನಾನು ಕೇಳಿದ್ದೀನಿ, ನೀವು ಮದುವೆದು ಯಾಕೆ? ಗಮ್ಮತ್ತು ಮಾಡಬೇಕಾದ್ರೆ ನಿಮಗೆ ಹೆಣ್ಣು ಸಿಗ್ತದೆ, ಗಂಡು ಸಿಗ್ತದೆ, ಮದುವೆದು ಯಾಕೆ? ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಮ್ಮ ಅಂತ, ಅದಕ್ಕೋಸ್ಕರ ಧರ್ಮದ ಕಾರ್ಯ ಮಾಡಲಿಕ್ಕೆ ಮತ್ತು ಪ್ರಜಾಭಿವೃದ್ಧಿಗೆ, ಸುಮ್ಮನೆ ಗಮ್ಮತ್ತಿಗೆ ಮದುವೆ ಆಗೋದು. ಈ ಸಮಾಜವನ್ನು ಉಳಿಸೋರು ಯಾರು? ಅವರ ಹತ್ರ ಕೇಳಿ. ನಾನು ನನ್ನ ಜೊತೆಗಾರೊಬ್ಬ, ಅವನ ಮನೆಗೆ ಪಕ್ಕದ ಮನೆಯ ಹೆಂಗಸು ಬಂತು, ಹಿಂದೂ ಹೆಂಗಸು. ಇವಳು 3ನೇ ಮಗುವಿನ ಗರ್ಭಿಣಿ. ಏತಿನದೊಂದು ಅಂತ ಒಂದು ಮೂಜಿನದ ಛೇ ನಾಚಿಗೆ ಬುಜ ನಾಯಿ ಕಿನ್ನಿದೀಲಕ್ಕೆ ಕಿನ್ನಿದಿ ಪರ ತಾಯಿಯೇ.
ಇವಳಿಗೆ ಗಾಬರಿ ಅಂತ ಮಾಡೋದು ಗೊತ್ತಿಲ್ಲ. ಅದೇ ಆಚೆ ಮನೆಯಲ್ಲಿ ಒಬ್ಬಳು ಬ್ಯಾರ್ತಿ ಇದ್ಲು, ಅವಳಿಗೆ 6ನೇದಾಗಿ 7ನೇದು ಗರ್ಭಿಣಿ ಅವಳು. ಅವರು ಹೋಗಿ ಕೇಳಿದ್ರ ಈ ಕಿನ್ನಿದಿಲ್ಲ ನಾಯಿ ಕಿನ್ನಿದಿಲ್ಲ ದೀಪಾನ ಅಂತ. ಕೇಳಲಿಲ್ಲ, ಕೇಳೋ ಧೈರ್ಯನೇ ಇಲ್ಲ. 2ನೇದು ಅವರು ಹೇಳ್ತಾರೆ ಅದು ಅಲ್ಲನಿಗೋಸ್ಕರ ಅಂತ. ನಮ್ಮ ಮಕ್ಕಳು ಯಾವುದಕ್ಕೋಸ್ಕರ? ಅಲ್ಲನಿಗೋಸ್ಕರ. ನೀವೆಲ್ಲೇನಾದ್ರು ಮಾಲಿಂಗೇಶ್ವರನಿಗೋಸ್ಕರ ಅಂತ ಯೋಚನೆ ಮಾಡಿದಿರಾ? ಈ ದೇಶಕ್ಕೋಸ್ಕರ ನನ್ನ ಮಗುವನ್ನು ಕೊಡ್ತೇವೆ ಅಂತ ಯೋಚನೆ ಮಾಡಿದಿರಾ? ಈ ದೇಶ ಉಳಿಬೇಕಾದ್ರೆ, ನಿಮ್ಮ ಮನೆ ಉಳಿಬೇಕಾದ್ರೆ, ನಿಮ್ಮ ಮಕ್ಕಳು ಉಳಿಬೇಕಾದ್ರೆ ನೆನಪಿಟ್ಕೊಳ್ಳಿ. ಈಗ ನಿಮ್ಮ ಮಕ್ಕಳು 5 ವರ್ಷನ 6 ವರ್ಷನ 8 ವರ್ಷನ 10 ವರ್ಷ ಇರ್ಬೋದು. ಆ ಮಕ್ಕಳು ಉಳಿಬೇಕಾದರೆ ಸಂಖ್ಯೆ ಬೇಕೇ ಬೇಕು. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗುವುದು ಜನಗಳ ಓಟಿನ ಆಧಾರದ ಮೇಲೆ. ಓಟು ಉಂಟ ನಮ್ಮ ಹತ್ರ. ಇಲ್ಲಿ ತುಂಬ ಜನ ಹೇಳ್ತಾರೆ, ಈಗ ಉಳ್ಳಾಲ ಮಂಗಳೂರು ಆ ಕ್ಷೇತ್ರದಲ್ಲಿ ಹಿಂದೂ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಕಾದರೆ ಗೆಲ್ಲುವುದು. ಯಾಕೆಂದರೆ 1,10,000 ಜನ ಬ್ಯಾರಿಗಳಲ್ಲಿ ಓಟು, ಹಿಂದೂಗಳು 90,000 ಇರೋದು, ಗೆಲ್ಲುದು ಯಾವಾಗ? ಅದು ಎಲ್ಲ ಕಡೆಗೂ ಹತ್ತಿರ ಬರ್ತಾ 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 ಉಂಟು. ನಾವು ಗೆಲ್ತೇವಾ? ಗೆಲ್ಲಿಗೆ ಸಾಧ್ಯನೇ ಇಲ್ಲ. ಗೆಲ್ಲಿಗೆ ಸಾಧ್ಯ ಇಲ್ಲ ಅಂದರೆ ನಮ್ಮನ್ನು ಸರ್ವನಾಶ ಮಾಡ್ತಾರೆ ಅವರು. ಆ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇವತ್ತು. ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ನಮಗೆ ಮಕ್ಕಳು 3ಕ್ಕಿಂತ ಕಡಿಮೆ ಇರಬಾರದು. ಇದನ್ನು ನಿರ್ಣಯ ಮಾಡಿಕೊಳ್ಳಿ. ನಾವು ಇರುವುದೇ ಸಮಾಜಕ್ಕೋಸ್ಕರ. ಯಾಕೆಂದರೆ ನನ್ನ ಮಗ, ನನ್ನ ಪುಳ್ಳಿ ಅವರು ಬದುಕಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ಸಂಖ್ಯೆ ಇರಬೇಕು. ಇದೆಲ್ಲವನ್ನು ಯೋಚನೆ ಮಾಡಿಕೊಂಡು ನಾವು ಬದುಕಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇರೋದು. ಅದಾದ ಮೇಲೆ ಪರಿಸರ ಇದೆ ಸುತ್ತಲೂ. ಆ ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ. ಹಸಿರಿದ್ದರೆ ಉಸಿರು, ಅದರ ಬಗ್ಗೆ ನಾವು ಯೋಚನೆ ಮಾಡಿದೆವ? ಅದಕ್ಕೋಸ್ಕರ ಮನೆಯಲ್ಲಿ ಗಿಡಗಳನ್ನು ನಡಿ, ದಾರಿಯುದ್ದಕ್ಕೆ ನೋಡ್ಕೊಂಡು ಹೋಗಿ. ಅಭಿವೃದ್ಧಿ ಹೆಸರಿನಲ್ಲಿ ಸರ್ವನಾಶ ಮಾಡ್ತಾ ಇದ್ದೇವೆ ನಾವು. ಅಭಿವೃದ್ಧಿ ಜೊತೆಯಲ್ಲಿ ಪರಿಸರವನ್ನು ಉಳಿಸುವಂಥದ್ದು ಮಾಡಬೇಕಲ್ಲ, ಎಲ್ಲಿ ಮಾಡಿದ್ದೇವೆ? ಶಿಷ್ಟಾಚಾರ ನಮಗಿನ ಕ್ರಮಗಳು ಗೊತ್ತಾ? ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅದರ ಮಧ್ಯದಲ್ಲಿ ಒಬ್ಬ ಸಣ್ಣ ಹುಡುಗ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಕಾಲ ಮೇಲೆ ಕಾಲು ಹಾಕಿ ಕೂತಿರ್ತಾನೆ. ಅವನಿಗೆ ಕ್ರಮ ಹೇಳಿಕೊಟ್ಟಿದ್ದೀರಾ? ಬೈಕ್ನಲ್ಲಿ ಹೋಗ್ತೇವೆ, ಹೆಲ್ಮೆಟ್ ಹಾಕಿ ಹೋಗಬೇಕು ಅಂತ ಹೇಳಿದ್ದೇವೆ ನಾವು. ಒಂದು ಬಸ್ಸಿನಲ್ಲಿ ಕಂಡಪಟ್ಟ ರಶ್ ಇದೆ, ನೇತಾಡಿಕೊಂಡು ಹೋಗ್ತಾ ಇದ್ದೇನೆ. ನನಗೊಂದು ಸೀಟ್ ಸಿಕ್ಕಿದೆ. ಒಂದು ಸ್ಟಾಪಿನಲ್ಲಿ ಒಬ್ಬಳು ತಾಯಿ ಒಂದು ಮಗುವನ್ನು ಹಿಡ್ಕೊಂಡು ಒಂದು ಕೈಯಲ್ಲಿ ಸಾಮಾನು ಹಿಡ್ಕೊಂಡು ಹತ್ತಾಳೆ. ನಾನು ಅವಳಿಗೆ ಜಾಗ ಮಾಡಿಕೊಡ್ತೇನೆ ಇಲ್ವಾ? ಅದು ಶಿಷ್ಟಾಚಾರ. ಅದನ್ನು ನಾವು ಬೆಳೆಸಬೇಕು ಅಂತ. ಕೊನೆಯ ಒಂದು ಅಂಶ ಸಂಘ ಇವತ್ತು ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ಸ್ವದೇಶಿ. ನಮ್ಮ ದೇಶದ ವಸ್ತುಗಳನ್ನು ಬಳಸಿ, ನಮ್ಮ ದೇಶದ ಭಾಷೆಯನ್ನು ಉಪಯೋಗ ಮಾಡಿ. ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗೋದು ನನಗೆ ತಲೆಬಿಸಿ ಮಾಡ್ತಾಯಿಲ್ಲ ನಾನು. ಆದರೆ ನನಗೆ ತಲೆಬಿಸಿ ಇರೋದು, ನೀವು ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಾ? ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡಿ. ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಮರಾಠಿ ಇರ್ಬೋದು, ಹವ್ಯಕ ಇರ್ಬೋದು, ಕೋಟ ಇರ್ಬೋದು, ಶಿವಳ್ಳಿ ಇರ್ಬೋದು, ಮಾತಾಡಿ. ನಮ್ಮ ಭಾಷೆನೇ ಮಾತಾಡಿ. ಭಾಷೆ ಒಂದು ಸಂಸ್ಕೃತಿಯನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಇಂಗ್ಲೀಷು ನಮಗೆ ಹಣ ತಂದುಕೊಳ್ಳಲಿಕ್ಕೆ ಸಾಕು, ನಿಘಂಟಲ್ಲ. ಆದರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತದೆ, ನಮ್ಮ ಪರಂಪರೆಯನ್ನು ಉಳಿಸ್ತದೆ. ಇಲ್ಲಾಂತಾದರೆ ಮನೆಯಲ್ಲಿ ಅಮ್ಮ ಅಪ್ಪ ಹೋಗಿ ಮಮ್ಮಿ ಡ್ಯಾಡಿ ಆಗಿದೆ, ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅಳಿಯ ಅತ್ತೆ ನಾದಿನಿ ಮೈದುನು, ಅದು ಎಲ್ಲವೂ ಇವತ್ತು ಆಂಟಿ ಮತ್ತು ಅಂಕಲ್ ಆಗಿದ್ದಾರೆ. ಚಿಕ್ಕಪ್ಪ ಆಂಟಿ, ದೊಡ್ಡಪ್ಪನೂ ಆಂಟಿ, ಹೇಗೆ ಆಗೋದು? ಭಾವನೂ ಆಂಟಿ, ಹೇಗೆ ಆಗೋದು ಅದು? ಅಲ್ಲ, ಅಂಕಲ್ ಹೇಗೆ ಆಗೋದು ಅದು? ಚಿಕ್ಕಮ್ಮ ಅತ್ತೆ ನಾದಿನಿ ಅವರೆಲ್ಲರೂ ಆಂಟಿ, ಹಾಗೆ ಆಗೋದು ಹೇಗೆ? ದಾರಿಯಲ್ಲಿ ಹೋಗೋವಳು ಆಂಟಿ ಆಗೋದಿಲ್ಲ ಅಂತ. ನಮ್ಮ ಭಾಷೆ ಯಾವುದಿದೆ ಅದು ಸಂಬಂಧವಾಚಕ ಭಾಷೆ, ಅದನ್ನು ಉಪಯೋಗಿಸಿ. ನಾನೀಗ ಎಲ್ಲಿ ಹೋಗಬೇಕಾದ್ರೆ ಗೊತ್ತಿಲ್ಲ, ಯಾರಾದರೂ ಗಂಡ ಹೆಂಡತಿ ಬಂದು ಪರಿಚಯ ಮಾಡ್ತಾರೆ. ತುಂಬ ಕಡೆಯಲ್ಲಿ ಅನುಭವ ಇದೆ ನನಗೆ. ಪರಿಚಯ ಮಾಡುವಾಗ ಅವರು ಹೇಳ್ತಾರೆ, ಒಂದು ಏನು ಗೊತ್ತುನಾ, ಒಂದು ಎನ್ನ ಮಿಸ್ಸೆಸ್ ಅಂತ ಹೇಳ್ತಾರೆ. ಮಿಸ್ಸೆಸ್ ಅಂದರೆ ಯಾರು ದೇವರಿಗೆ ಗೊತ್ತು. ಇಂಗ್ಲೀಷಿನಲ್ಲಿ ಮಿಸ್ಸೆಸ್ ಶಬ್ದ ಇಲ್ಲ, ಮರ್ಲನಂಕ್ ಮಿಸ್ಸೆಸ್ಸನ್ನು ಹೇಳಲಿಕ್ಕಾಗೋದಿಲ್ಲ. ಹೆಂಡತಿ ಅಂತ ಹೇಳಿ ಬುಡಿದಿ ಅಂತ ಹೇಳಲಿಕ್ಕಾಗೋದಿಲ್ಲ, ಧರ್ಮಪತ್ನಿ ಅಂತ ಹೇಳಲಿಕ್ಕಾಗೋದಿಲ್ಲ, ಧೈರ್ಯ ಇದ್ದರೆ ಯಜಮಾಂತಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂತ ಅವಸ್ಥೆ ಮಾರೇ ನಮ್ಮದು. ಅದು ಗಂಡಸರು ಬಿಡಿ, ನಮ್ಮನ್ನು ಲೆಕ್ಕಕ್ಕೆ ಹಿಡಿಬೇಡಿ ನೀವು. ಈಗ ಹೆಂಗಸರು ಶುರು ಮಾಡ್ತೇನೆ, ನಾನು ಶಶಿಕುಮಾರ್ನ ಮಿಸ್ಸೆಸ್ ಗೊತ್ತಿಲ್ಲ, ತಪ್ಪು ಗೊತ್ತಿಲ್ಲ, ಅವರ ಹೆಂಡತಿಯು ಹಾಗೆ ಇಲ್ಲದೇ ಇರುವುದು ಕ್ಷಮಿಸಿ. ಆದರೆ ಇವತ್ತು ಶುರುವಾಗಿ ಸೀಕು ಶುರುವಾಗಿದೆ ಅಂತ. ಅದಕ್ಕೆ ನಮ್ಮದನ್ನು ಉಪಯೋಗ ಮಾಡಿ ಅಂತ. ನವಂಬರ್ 1ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವ. ಎಷ್ಟು ಜನ ಕನ್ನಡದಲ್ಲಿ ದಸ್ಕತ್ ಆಗ್ತೀರಾ? ಕನ್ನಡದಲ್ಲಿ ದಸ್ಕತ್ ಆಗ್ತೀರಾ ನೀವು? ಕನ್ನಡ ಪತ್ರಿಕೆ ಏನಾದ್ರು ಓದ್ತೀರಾ ನೀವು? ಎಲ್ಲಿದೆ ನಮ್ಮ ಭಾಷೆ? ಉಳಿತದ?
ಸುಮ್ಮನೆ ಖರ್ಚು ಮಾಡಲಿಕ್ಕೆ, ವೈಭವ ಪ್ರಕಟ ಮಾಡಲಿಕ್ಕೆ ಮಾತ್ರ ಮಾಡ್ತಾರೆ. ನಾನು ಹೇಳಿದ್ದು ಇದನ್ನು ಉಪಯೋಗ ಮಾಡಿ ಅಂತ. ವಸ್ತುಗಳನ್ನ ತಗೊಳ್ಬೇಕಾದ್ರೆ ನಮ್ಮ ವಸ್ತುಗಳನ್ನ ತಗೊಳ್ಳಿ. ಬೆಳಗ್ಗೆ ಎದ್ದು ಹಲ್ಲುಜ್ಜುತ್ತೀರಾ, ಕಾಲ್ಗೇಟ್ ಉಪಯೋಗ ಮಾಡಬೇಡಿ, ಪೆಪ್ಸೋಡೆಂಟ್ ಉಪಯೋಗ ಮಾಡಬೇಡಿ. ಅದರಲ್ಲಿ 60 ರೂಪಾಯಿ ಕೊಟ್ಟರೆ ಅದೆಲ್ಲ 52 ರೂಪಾಯಿ ವಿದೇಶಕ್ಕೆ ಹೋಗ್ತಾರೆ. ನಮ್ಮದು ಯಾವುದೂ ಆಗ್ಬೋದು. ನೀವು ಅದನ್ನು ಡಾಬರ್ ಉಪಯೋಗ ಮಾಡಿ ಅಥವಾ ರಾಮದೇವರಿಂದ ಉಪಯೋಗ ಮಾಡಿ, ಯಾವುದೂ ಆಗ್ತದೆ. ಯಾವುದೂ ಇಲ್ಲ ಅಂತಾರೆ, ಉಪ್ಪು ಆದರೂ ಆಗ್ತದೆ, ಏನು ತೊಂದರೆ ಇಲ್ಲ. ಸಾಬೂನು ಉಪಯೋಗ ಮಾಡಬೇಕಾದ್ರೆ ಲಕ್ಸ್, ರೆಕ್ಸನ, ಹಮಾಮ ಮಾಡಬೇಡಿ. 85% ವಿದೇಶಕ್ಕೆ ಹೋಗ್ತದೆ. ನಮ್ಮದು ಇಲ್ಲಿ ಪುತ್ತೂರಿನಲ್ಲಿ ಒಬ್ಬರು ಮಾಡ್ತಾರೆ, ಒಂದು ಸತ್ತೊಬ್ಬಂತ ಒಂದು ಸಾಬೂನು, ಗೊತ್ತುಂಟು ಯಾರಿಗಾದರೂ? ತಗೊಳ್ಳಿ, ಅದು ಅವ ಬದುಕ್ತಾನೆ, ನಾವು ಬದುಕ್ತದೆ. ಅದಕ್ಕೆ ಕೊಟ್ಟಂಥ ಹಣ 100ಕ್ಕೆ 100 ಭಾರತದಲ್ಲೇ ಉಳಿತದೆ. ಮೈಸೂರು ಸ್ಯಾಂಡಲ್ ನಮಗೆ ಉಳಿತದೆ. ಅದು ಯಾವುದೇ ಹಿಟ್ಟು ನಮ್ಮ ದೇಶದ್ದು ತಗೊಳ್ಳಿ. ವಿದೇಶಕ್ಕೆ ರೈಸಿಲಿಕ್ಕೆ ಹೋಗಬೇಡಿ. ಬೂಟ್ಸು ಬಾಟ ತಗೊಳ್ಬೇಡಿ. ಯಾರೋ ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಒಂದು ಚಪ್ಪಲ್ ತಗೊಳ್ಳಿ, ಅದರಿಂದ ಅವನು ಬದುಕ್ತಾನೆ ಅಂತ. ಆಟದ ಸಾಮಾನು ಚೀನದ್ದು ಯಾಕೆ ಬೇಕು? ಚನ್ನಪಟ್ಟಣದ ಆಗೋದಿಲ್ಲ ನಮಗೆ. ನರೇಂದ್ರ ಮೋದಿಯವರು ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ದೇಶ ಮತ್ತಷ್ಟು ಬಲಾಢ್ಯ ಆಗಬೇಕು ಅಂದರೆ ಸ್ವದೇಶಿ ಭಾಷೆ, ಸ್ವದೇಶಿ ವಸ್ತುಗಳು, ಅದನ್ನೇ ಉಪಯೋಗ ಮಾಡಿ ಅಂತ ಸ್ವದೇಶಿ ಧರ್ಮವನ್ನು ಉಪಯೋಗ ಮಾಡು. ಸ್ವದೇಶಿ ಧರ್ಮ ಅದನ್ನು ಮಾಡುವಂಥ ಕೆಲಸ ಮಾಡೋಣ. ಅದಕ್ಕೋಸ್ಕರ ಇವರು ತುಂಬ ಸುಂದರವಾಗಿ ಒಂದು ಗೋ ಪೂಜೆ ಮಾಡಿದ್ದಾರೆ. ಆಮೇಲೆ ದೀಪೋತ್ಸವವನ್ನು ಮಾಡ್ತಾಯಿದ್ದಾರೆ. ಅದು ಉಳಿಯುವ ದೃಷ್ಟಿಯಿಂದ ಹಿಂದೂಗಳು ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲವನ್ನು ಉಳಿದದೆಲ್ಲವನ್ನು ಬದಿಗಿಡಿ. ನಾವು ಹಿಂದೂಗಳು ಅಂತ ಅಷ್ಟೇ ನೆನಪು ಮಾಡಿ, ಹಿಂದೂಗಳು ಅಂತ ಮಾತ್ರ ಯೋಚನೆ ಮಾಡಿ. ಜಾತಿ, ಭಾಷೆ, ಪ್ರಾಂತ, ಪಕ್ಷ ಅದೆಲ್ಲವೂ ಬದಿಗಿರಲಿ. ನಾವೆಲ್ಲರೂ ಒಂದು, ಯಾಕೆಂದರೆ ನಾವೆಲ್ಲರೂ ಬಂಧುಗಳು ಅಂತ. ಹಿಂದೂಗಳೆಂದರೆ ಬಂಧುಗಳು, ಅದಕ್ಕೋಸ್ಕರ ಒಂದು ನಾವು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಲಿ. ಅದಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಚೇತನ್ ಮತ್ತು ಅವರ ಜೊತೆಗಾರರಿಗೆ ತುಂಬ ಸಂತೋಷ ಆಯಿತು. ಸಣ್ಣ ಮಕ್ಕಳು ಸೇರಿಕೊಂಡು ಈ ಒಂದು ರಾಷ್ಟ್ರೀಯ ಕಾರ್ಯ ಮಾಡ್ತಾರಲ್ಲ, ದೇಶದ ಕೆಲಸ, ತಾಯಿಯ ಕೆಲಸ, ಈ ಭೂಮಿಯ ಕೆಲಸ, ಈ ಧರ್ಮದ ಕೆಲಸ, ಈ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ, ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ನೀವೆಲ್ಲರೂ ಅವರಿಗೆ ಬೆಂಬಲ ಕೊಡಿ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.